ಈ ಬಹುತೇಕ ರಕ್ತದಾನ ಶಿಬಿರವು ಬೃಹತ್ ಕರ್ನಾಟಕದ 7ನೇ ರಕ್ತದಾನ ಶಿಬಿರವಾಗಿದೆ. ನಮ್ಮ ಭಾರತೀಯ ಕರ್ನಾಟಕ ಒಂದು ಸಣ್ಣ ಸೊಸೈಟಿ ಹುಟ್ಟಿ ಬೆಳೆದು ಬರುವಂತಹ ಒಂದು ಇಡವಾಗಿದೆ. ದಯವಿಟ್ಟು ಈ ಒಂದು ಸಂಸ್ಥೆಯೊಂದಿಗೆ ಎಲ್ಲರೂ ಕೈಜೋಡಿಸಬೇಕು. ಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕ್ಯಾಂಪ್ ಮಾಡಿ ನಿಮಗೆ ಅವಕಾಶವನ್ನು ಕೂಡ ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಮತ್ತು ಫಿದಾ ಗೈಸ್ ಮಂಚಿಲ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರ ಜಂಟಿ ಆಶ್ರಯದಲ್ಲಿ ಹಾಗೂ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಮಂಗಳೂರು ಇದರ ಸಹಯೋಗದೊಂದಿಗೆ ನಡೆಯತಕ್ಕಂಥ ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ನಮ್ಮ ಉಸ್ತಾದರು ದುವಾ ಮಾಡುವುದರ ಮೂಲಕ ಈಗಾಗಲೇ ಉದ್ಘಾಟಿಸಿದ್ದಾರೆ. ಕಳೆದ ಬಾರಿ ಕೂಡ ಇದೇ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಸುಮಾರು 150 ಮಂದಿಯಷ್ಟು ಜನರು ರಕ್ತದಾನ ಮಾಡಿ ಆ ಒಂದು ಪ್ರೇರಣೆಯನ್ನ ಈ ಭಾಗದ ಜನರಿಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ 1992ರಿಂದಲೂ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ MB ಅಬ್ದುಲ್ ರಹಮಾನ್ ರವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ನಡೆದಂತ ಒಂದು ರಕ್ತದಾನ ಶಿಬಿರ. ಯಾಕಂತ ಹೇಳಿದ್ರೆ ಆಗ ಜನಜಾಗೃತಿಯನ್ನ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬಹಳಷ್ಟು ಸಂಘ ಸಂಸ್ಥೆಗಳನ್ನು ಕ್ರೋಢೀಕರಿಸಿ ಸುಮಾರು 1000ಕ್ಕಿಂತಲೂ ಮಿಕ್ಕಿ ದಾನಿಗಳು ಆವತ್ತು ರಕ್ತದಾನ ಮಾಡಿದರು. ಹಾಗಾಗಿ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಬಹುಮಾನವನ್ನು ಕೂಡ MB ಅಬ್ದುಲ್ ರಹಮಾನ್ ರವರ ನೇತೃತ್ವದ ಸಂಸ್ಥೆ ಆ ದಿವಸ ಹಮ್ಮಿಕೊಂಡು ಎಲ್ಲರನ್ನ ಪ್ರೋತ್ಸಾಹಿಸಿ ಸುಮಾರು 150ಕ್ಕಿಂತಲೂ ಮಿಕ್ಕಿದ ಸದಸ್ಯರುಗಳು ನಮ್ಮ ಸಂಸ್ಥೆಯ ಪರವಾಗಿ ಆ ಸಂದರ್ಭದಲ್ಲಿ ದಾನ ಮಾಡಿ ಪ್ರಶಸ್ತಿಯನ್ನ ಉಲ್ಲಾಲಕ್ಕೆ ತಂದಂತ ಸಂಸ್ಥೆ ಇದ್ರೆ ಅದು ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿವರಿಗೆ ತುರ್ತು ಕಾರ್ಯಕ್ರಮ ನಿಮಿತ್ತ ಇರುವುದರಿಂದ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಈಗಾಗಲೇ ದುವಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಸ್ಥಳೀಯ ಮಸೀದಿಯ ಖತೀಬರಾದಂತಹ ಜನಾಬ್ ಇಸ್ಮಾಯಿಲ್ ಬುಖಾರಿ ಮದನಿ ಅವರನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಸಹಯೋಗ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಒಂದು ಸಣ್ಣ ಬದಲಾವಣೆ, ಯಾಕಂತ ಹೇಳಿದ್ರೆ ಇವತ್ತು ಸಚಿವರ ಕಾರ್ಯಕ್ರಮ ಇಲ್ಲಿ ಇರಲಿಲ್ಲ. ಆದರೂ ನಮ್ಮ ಮೇಲೆ ಅಭಿಮಾನ ಇಟ್ಟು, ಈ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು, ಯಾಕಂತ ಹೇಳಿದ್ರೆ ಅವರು ರಾಜಕೀಯ ಸೇರುವುದಕ್ಕಿಂತ ಮೊದಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ಈ ಸಂಸ್ಥೆಯ ಕಾರ್ಯಕ್ರಮವಾಗಿತ್ತು. ಯಾಕಂತ ಹೇಳಿದ್ರೆ ಅವರು NSVಯಲ್ಲಿ ಕೂಡ ಅಧ್ಯಕ್ಷರಾಗಿರ್ಲಿಲ್ಲ,
ಯೂತ್ ಕಾಂಗ್ರೆಸ್ ಅಲ್ಲಿ ಕೂಡ ಅಧ್ಯಕ್ಷರಾಗದಂತ ಸಂದರ್ಭದಲ್ಲಿ ಅವರನ್ನು ನಾವು ಗುರುತಿಸಿ ಈ ಸಂಸ್ಥೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಉಳ್ಳಾಳದ ಈ ಮಂಗಳೂರು ಕ್ಷೇತ್ರದ ಹೆಚ್ಚಿನ ಭಾಗದಲ್ಲಿ ಇವರ ಪರಿಚಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅವರನ್ನು ಗುರುತಿಸಿಕೊಂಡು ಆವತ್ತು ನಾವು ಅವರಿಗೆ ಸ್ವಾಗತವನ್ನು ಕೋರಿ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಂತ ವ್ಯಕ್ತಿ ಇವತ್ತು ನಮ್ಮ ಮೇಲೆ ಅಭಿಮಾನವಿಟ್ಟು ಬಂದಿದ್ದಾರೆ, ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು. ಹಾಗಾಗಿ ಅವರನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಸಹಯೋಗ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳೆಲ್ಲರಾದಂತಹ ಈ ಭಾಗದ ಸ್ಥಳೀಯ ಕೌನ್ಸಿಲರ್ ಆಗಿರ್ತಕ್ಕಂಥ ಜನಾಬ್ UP ಅಯ್ಯೂಬ್ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬ್ಲಡ್ ಹೆಲ್ತ್ ಕೇರ್ನ ಎಲ್ಲ ಪದಾಧಿಕಾರಿಗಳನ್ನ ಹಾಗೂ ಸಂಸ್ಥೆಯ ಸದಸ್ಯರನ್ನ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಕುರಿತು ಹಾಗೂ ನಮ್ಮ ಸಂಸ್ಥೆಯ ಪ್ರಗತಿಯ ಕುರಿತು ಒಂದು ಮನವಿಯನ್ನ ಈಗ ನಮ್ಮ ಸಂಸ್ಥೆಯ ಪರವಾಗಿ ಅಧ್ಯಕ್ಷರು ಮಂಡಿಸಲಿಕ್ಕಿದ್ದಾರೆ. ಅದನ್ನು ನಾನೇ ಓದ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಅವರ ಅನುಮತಿಯ ಮೇಲೆಗೆ ನಾನು ಓದ್ತಾ ಇದ್ದೇನೆ. ನಮ್ಮ ಸಂಸ್ಥೆಯು ಸುಮಾರು 27 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಕ್ರೀಡೆ ಹಾಗೂ ಪರಿಸರದಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಉಳ್ಳಾಲ ಹಾಗೂ ಇತರ ಕಡೆಗಳಲ್ಲಿ ಹೆಸರುವಾಸಿಯಾಗಿರುತ್ತದೆ. ನಮ್ಮ ಸಂಸ್ಥೆಯ ಮೇಲಂತಸ್ತಿನಲ್ಲೇ ಜಿಮ್ ಮಾಡಿಕೊಂಡು ಪರಿಸರದ ಸುಮಾರು 4-5 ವಾರ್ಡಿನ ಜನರಿಗೆ ಆರೋಗ್ಯಪೂರ್ಣ ಬದುಕನ್ನು ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಮಂಚಿಲ ವಾರ್ಡಿನಲ್ಲಿ ಮಂಚಿಲ ಮಸೀದಿ ಕೆಳಗೆ ಮಳೆನೀರು ಹರಿದು ಹೋಗಲು ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಹಾಗೂ ಚರಂಡಿಯನ್ನು ಮುಚ್ಚುವ ಮೂಲಕ ಸಮರ್ಪಕವಾದ ರಸ್ತೆ ವ್ಯವಸ್ಥೆ, ಸಫರ್ 2ನೇ ಕ್ರಾಸ್ ಮಂಚಿಲ ಇಲ್ಲಿ ಮಳೆನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಅಲ್ಲದೆ ಈ ಪ್ರದೇಶದಲ್ಲಿ ಇರುವಂತಹ ಚರಂಡಿಯನ್ನು ಪುನರ್ನಿರ್ಮಾಣ ಮಾಡುವುದು, ಮಂಚಿಲ ಛಾತ್ರ ಹೌಸ್ ಬಳಿ ಸಮರ್ಪಕವಾದ ರಸ್ತೆ ನಿರ್ಮಾಣ ಹಾಗೂ ಹದಗೆಟ್ಟ ಸೇತುವೆಯನ್ನು ಪುನರ್ನಿರ್ಮಾಣಗೊಳಿಸುವುದು, ಕಟ್ಟತಲೆಯಲ್ಲಿ ರಸ್ತೆ ನಿರ್ಮಾಣದೊಂದಿಗೆ ಚರಂಡಿ ವ್ಯವಸ್ಥೆ, ಪರಪ್ಪು ಎಂಬಲ್ಲಿ ಚರಂಡಿ ವ್ಯವಸ್ಥೆ. ಪ್ರಥಮವಾಗಿ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್, ಫಿದಾ ಗೈಸ್ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಎಲ್ಲ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯುವ ಜನಾಂಗ ಸಾಮಾಜಿಕವಾದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಯಾರಿಗಾದ್ರೂ ಇವತ್ತು ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದ ಈ ರೀತಿಯ ಯೋಜನೆ ಬಂದಾಗ ಬೈಂದೂರಿನವರು ಮತ್ತು ಉಳ್ಳಾಲದವರು ಕೂಡ ಜೊತೆಯಾಗಿ ಕೆಲಸ ಸಾಧ್ಯವಾಗ್ತಿದ್ದು ತೋರಿಸ್ತಾ ಇದೆ. ಕರ್ನಾಟಕ ಹೆಲ್ತ್ ಕ್ಲಬ್ ಅಲ್ಲಿ, ಹೆಲ್ತ್ ಕೇರ್ ಅಲ್ಲಿ ಬೈಂದೂರು, ಸಫರ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಉಳ್ಳಾಲ 110-120 ಕಿಲೋಮೀಟರ್ ವ್ಯತ್ಯಾಸ ಆದ್ರೂ ಕೂಡ ಬಂದು ಪ್ರೀತಿ ವಿಶ್ವಾಸದ ಕೆಲಸ ಮಾಡೋ ಬಂದ್ರೆ ನಿಮ್ಮ ಎರಡು ಉದ್ದೇಶ ಏನಂತ ಹೇಳಿದ್ರೆ ನಾವು ಸಾಮಾಜಿಕವಾಗಿ ಇನ್ನೊಬ್ಬನಿಗೆ ಸಹಾಯ ಮಾಡುವಂತ, ಕಣ್ಣೀರು ಉಳಿಸುವಂತ ಕೆಲಸ ಆಗಬೇಕು. ಈ ಉದ್ದೇಶ ಇವತ್ತು ನಿಮ್ಮ ಒಳಗೂಡಿಸಿದೆ. ಇಂಥ ಒಂದು ಉದ್ದೇಶ ಸರ್ವರು ಕೂಡ ಬರುವಂತ ಅವಕಾಶ ಆಗಲಿ. ಈ ಒಂದು ಉದ್ದೇಶ ಮತ್ತು ಒಂದು ಮನಸ್ಸಿನಲ್ಲಿ ಮಾವಡೆ ಬಂದಾಗ ಎಲ್ಲರೂ ಕೂಡ ಜೊತೆಯಾಗಿ ಸೇರುವಂತ ಅವಕಾಶ ಆಗ್ತದೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ತೋರಿಸಿ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಬಹುಶಃ ನಮ್ಮ ಈ ಒಂದು ಕಾರ್ಯಕ್ರಮ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯಕ್ರಮ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಈಗಾಗಲೇ UH ಫಾರೂಕ್ ಹೇಳಿದಾಗೆ ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಪ್ರಥಮ ಬಾರಿಗೆ ಫಾರೂಕೆ ಕರ್ಕೊಂಡು ಬಂದದ್ದು. ಬಹುಶಃ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಇದರ ಉದ್ಘಾಟನೆ ಕಾರ್ಯಕ್ರಮ ಇರಲಿ, ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಭಾಗವಹಿಸಿದ ಅವಕಾಶ ಆಯ್ತು. ಒಟ್ಟಾರೆಯಾಗಿ ನಾನು ಹೇಳಬೇಕಾದ್ರೆ ನನ್ನ ಉಳ್ಳಾಲದ ರಾಜಕೀಯ ಜೀವನ ಬಹುಶಃ ಅದು ಸಫರ್ ಪ್ಲಸ್ ಮತ್ತು ಮಂಚಲದಿಂದಲೇ ಪ್ರಾರಂಭ ಆಗಿದೆ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಶಾಸಕನಾದ ನಂತರ ಬಹುಶಃ ಇಲ್ಲಿಗೆ ಬೇಕಾಗುವಂತ ಪ್ರಮುಖ ಎಲ್ಲೆಲ್ಲ ಬೇಡಿಕೆ ಇಟ್ಟಿದ್ರೆ ಅದೆಲ್ಲವೂ ಕೂಡ ಪ್ರಮುಖವಾಗಿ ರಸ್ತೆ ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಬಂದು ನನ್ನ ಶಾಸಕನಾಗಿ ಪ್ರಪ್ರಥಮ ಕೆಲಸ ಯಾವುದಂತ ಹೇಳಿದ್ರೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಿದೆ. ಅದು ನನ್ನ ಮೊದಲ ಕೆಲಸ. ನಾನು ಯಾವಾಗ ನನ್ನ ನೆನಪಿಟ್ಟುಕೊಳ್ಳೋ ವಿಚಾರ ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ಈ ಸುತ್ತಮುತ್ತ ಮತ್ತೆ ಅಭಿವೃದ್ಧಿ ಕೇಳಿದ್ದಾರೆ. ಅದಕ್ಕಾಗಿ ಈ ರಸ್ತೆಗೆ ಮತ್ತೆ 1 ಕೋಟಿ ರೂಪಾಯಿ 25 ಲಕ್ಷ ಬಿಡುಗಡೆ ಮಾಡಿ ಕಾಂಕ್ರೀಟ್ ಅನ್ನು ಮತ್ತೆ ಸುಸ್ಥಿಗೊಳಿಸಿ ಒಂದು ಉತ್ತಮವಾಗಿ ನಾವು ಕೆಲಸ ಅವಕಾಶ ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಈಗಾಗಲೇ ಬಹಳಷ್ಟು ಸುತ್ತಮುತ್ತ ಕೂಡ ಇವತ್ತು ಆಗಿದೆ. ಇನ್ನು ಕೆಲವು ಬೇಡಿಕೆ ಏನಿದೆ ಅದನ್ನು ಹಂತವಾಗಿ ಪೂರೈಸುವಂತ ಕೆಲಸ ನಾವು ಇವತ್ತು ಮಾಡ್ತೇವೆ. ಅದೇ ರೀತಿ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಈಗಾಗಲೇ ಮೇಲ್ಮಟ್ಟದಲ್ಲಿ ತಮ್ಮ ಜಿಮ್ ಅನ್ನು ಇವತ್ತು ಕಟ್ಟಲು ಇವತ್ತು ತಾವು ಪ್ರಾರಂಭವಾಗಿ ಮುಂದೆ ನಿಂತಿದ್ದೀರಿ. ನಾವು ಕೂಡ ಇದಕ್ಕೆ ಸರ್ಕಾರದಿಂದಲ ಅಥವಾ ವ್ಯಕ್ತಿ ಏನಾದರೂ ಸಹಾಯ ಮಾಡುವಂತಹ ಒಂದು ಕೆಲಸ ನಾನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಕೂಡ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಕೂಡ ಅದು ದೊಡ್ಡ ಆಸಕ್ತಿ. ನಮ್ಮ ಕ್ಷೇತ್ರದ ಎಲ್ಲರೂ ಕೂಡ ಈ ರೀತಿ ತಮ್ಮ ಆರೋಗ್ಯ ಮತ್ತು ಕಾಪಾಡೋ ವಿಚಾರ ಇವತ್ತು ಆಗಬೇಕು. ಅದಕ್ಕೆ ಹೌದು, ಹೊರಗಿನವ್ರು ಬರ್ಬೋದಲ್ಲ.
ಆದ ಕಾರಣ ಈಗ ಈ ರೀತಿಯ ಒಂದು ಫಿಸಿಕಲ್ಗೆ ಸಂಬಂಧಪಟ್ಟ ಬೇರೆ ಯೋಜನೆ ಕೂಡ ಓಪನ್ ಜಿಮ್ ಮಾಡಬೇಕೆಂಬ ಉದ್ದೇಶಕ್ಕೂ ನಮ್ಮ ಮನಸ್ಸಲ್ಲಿದೆ. ಸಂಬಂಧಪಟ್ಟ ಕೆಲವು ಜಾಗವನ್ನು ಕೂಡ ನಾವು ಇವತ್ತು ಸಿಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ಬಹುಶಃ ಇವತ್ತು ಆ ಪ್ರದೇಶದಲ್ಲಿ ಕೂಡ ಮಾಡುವಂತ ಇಚ್ಛೆ ಇದೆ. ನಮ್ಮ ಮುಂದಿನ ದಿನಗಳಲ್ಲಿ ಆ ಕಾರ್ಯಸೂಚನೆ ಜಾರಿಗೆ ತರ್ತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಬ್ಲಡ್ ನಿಮ್ಮ ಕೊಡುಗೆ ಇದು ದೊಡ್ಡ. ನಾನು ಕೂಡ ಸಣ್ಣದಿರುವಾಗ ಈಗಲೂ ಕೂಡ ಪ್ರತಿ ಸಲ ನಾನು ಕೊಡ್ತಾ ಇದ್ದೆ. ನಾನು ಲಾ ಕಾಲೇಜ್ ಇರಲಿ ಅದರ ನಂತರ ಇರಲಿ, ಬಹುಶಃ ಆವಾಗ ಮಂಗಳೂರು ಎಲ್ಲಿ ಬ್ಲಡ್ ಸಿಗ್ತದೆ ಅಂತ ಹೇಳಿದ್ರೆ ಯುಟಿಕ್ ಆದ ಬ್ಲಡ್ ಸಿಗ್ತದೆ ಅಂತ ಹೇಳಿ ಒಂದು ಪ್ರಚಾರ ಇತ್ತು. ರಾತ್ರಿ 12 ಗಂಟೆಗೆ ಚಿಕ್ಕಮಂಗ್ಳೂರಿನವ್ರು ಬರ್ತಾ ಇದ್ದ, ಅಂದ್ರೆ 1 ಗಂಟೆ ರಾತ್ರಿಗೆ ಬಂದು. ನಾವು ಈ ರೀತಿ ಇದಿರಲಿಲ್ಲ, ಬ್ಲಡ್ ಬೇಕಂದ್ರೆ 10-15 ವರ್ಷ 20 కానీ 12 ಗಂಟೆ ಯಾರ ನೆಬ್ಬಿಸುವುದು. ಮತ್ತೆ ನಾನೇ ಹೋಗಿ ಎಲ್ಲ 12 ಗಂಟೆ ಹೋಗಿ ನಿಂತಲ್ಲಿ ಬ್ಲಡ್ ಕೊಟ್ಟು ಬಂದಂತ ಇದು ಉದಾಹರಣೆ ಕೂಡ ಇದೆ. ಈ ರೀತಿ ಸಾಮಾಜಿಕವಾದ ಕೆಲಸ ಮಾಡಿದ ಕಾರಣ ದೇವರು ಇವತ್ತು ನಮ್ಮ ದೊಡ್ಡ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಅವಕಾಶ ಮಾಡಿ ಕೊಟ್ಟಿದ್ದ ಹೇಳಿಕೆ ನಾನು ಇವತ್ತು ಬಯಸೋದು. ನೀವೊಂದು ಉಪಕಾರ ಮಾಡಿದರೆ ಒಂದಲ್ಲೊಂದು ರೀತಿಯಿಂದ ನಿಮಗೆ ಮತ್ತೆ ಸಿಗ್ತದೆ ಎಂಬ ನಾನು ಹೇಳಿಕೆ ನಾನು ಇವತ್ತು ಬಯಸೋದು. ಅದು ಬಹುಶಃ ನಮ್ಮನ್ನು ಇವತ್ತು ರಕ್ಷಣೆ ಮಾಡಿಕೊಂಡು ಬಂದಿದೆ. ನಿಮ್ಗೆ ಗೊತ್ತಿದೆ, ನನ್ನ ಗಾಡಿ ನಾನು ಇನೋವಾದಲ್ಲಿ ಬರ್ತಾ ಇರುವಾಗ ನನ್ನ ಹೈವೇಯಲ್ಲಿ 3 ಟಾಪಲ್ ಆಗಿದ್ದು, 3 ಸುತ್ತು ಹೀಗೆ ಪಲ್ಟಿಗೆ ನನಗೆ ಕಾಣ್ತದೆ ನನ್ನ ಕಣ್ಣದೆ. ಅದು ನನಗೆ ನನ್ನೊಂದು ಅಂಗಿ ನನ್ನ ಇಷ್ಟುರಿ ಕೂಡ ಹಾಲಾಗಲಿಲ್ಲ. ನಾನು ಅದರಿಂದ ಇಳಿದು ನೇರವಾಗಿ ಫಂಕ್ಷನ್ ಇತ್ತು ಜಪ್ಪಿನ ಮಗರು, ಅಲ್ಲಿಗೆ ಹೋಗಿ ಕಾರ್ ಮತ್ತೆ ಬೇರೆ ಕಂಪ್ಲೀಟ್ ಡ್ಯಾಮೇಜ್ ಆಗುವಂಥ ವಿಚಾರ ಇವತ್ತು. ಸೊ ಇದೆಲ್ಲ ಆ ಸಂದರ್ಭದಲ್ಲಿ ದೇವರು ನಮ್ಮ ರಕ್ಷಣೆ ಮಾಡೋ ಕೆಲಸ ಮಾಡ್ತಾರಂತೆಲ್ಲ ನಾವು ಇವತ್ತು ಆಲೋಚನೆ ಮಾಡಿ ನಮ್ಮಿಂದ ಆಗುವಷ್ಟು ಇನ್ನೊಬ್ಬರ ಕಣ್ಣೀರನ್ನು ಒರೆಸಲಿಕ್ಕೆ ನಾವು ಮುಂದೆ ನಿಂತು ಸಹಕಾರ ಮಾಡಬೇಕಂತೇಳಿ ಎಲ್ಲ ಯುವ ಜನಾಂಗ ನಾನು ಇವತ್ತು ಹೇಳಿಕೆ ನಾನು ಇವತ್ತು ಬಯಸಿ, ಎಲ್ಲ ಯುವ ಜನಾಂಗ ಬಹುಶಃ ಅತ್ಯಂತ ತಾಳ್ಮೆಯಿಂದ ಪ್ರೀತಿ ವಿಶ್ವಾಸ ಸೋದರತೆ ಮುಂದೆ ಹೋಗುವಂಥ ಅವಕಾಶ ಮಾಡಿ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಿಮಗೆ ಇವತ್ತು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಈಗ ನಮ್ಮ ಯುವಕರಿಗೆ ಏನು ಅರ್ಜೆಂಟ್ ಪುಡ್ಸೋತಿಲ್ಲ, ಫಾಸ್ಟ್ ಫುಡ್ ತಿಂದು ಎಲ್ಲರಿಗೂ ಫಾಸ್ಟ್ ಪುಡ್ಸೋತಿಲ್ಲ. ಕೆಲಸ ಸಿಕ್ಕಿದ ಕೂಡಲೇ ಶ್ರೀಮಂತನಾಗಬೇಕು, ಡಾಕ್ಟರ್ ಆದ ಕೂಡಲೇ ಶ್ರೀಮಂತರಾಮ್ ಶೆಟ್ಟಿ ಆಗಬೇಕು, ಎಲ್ಲ ಆಸ್ಪತ್ರೆಗೆ ಕಟ್ಟಬೇಕಂತ ಕನಸು ಕಾಣುವಂಥದ್ದು. ಅದು ಸೇವೆ ಮಾಡಿದ ಅವಕಾಶ ಆಗಬೇಕು. ಅದೇ ವ್ಯಾಪಾರ ಆದ ಕೂಡಲೇ ಎಲ್ಲರೂ ಕೂಡ ಏನಪ್ಪ ಅಬ್ದುಲ್ಲಾ ಗುಂಜಿ ಆಗಬೇಕು, ಅದು ಈ ಒಂದು ಕನಸು ತಪ್ಪಲ್ಲ, ಬೇಕು. ಅದು ಅವ್ರು ಪಟ್ಟಂಥ ಕಷ್ಟವನ್ನು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ನಾನು ಇವತ್ತು ಹೇಳಿಕೆ ನಾನು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿ, ಬ್ಲಡ್ ಕ್ಯಾಂಪ್ ಒಂದು ದೊಡ್ಡ ಮಟ್ಟದ ಒಂದು ಕೆಲಸ. ಯಾಕೆಂತ ಹೇಳಿದ್ರೆ ಇವತ್ತು ಇಂಥ ಶಿಕ್ಷಣ ದೊಡ್ಡ ಒಂದು ಕ್ರಾಂತಿ ದಾನ ಅಂತ ಹೇಳ್ತಾರೆ. ಇವತ್ತು ಗೂಗಲ್ಗೆ ಹೋದ್ರೆ ಏನು ಬೇಕು ಶಿಕ್ಷಣ ಸಿಗ್ತದೆ. ಅನ್ನದಾನ ದೊಡ್ಡ ದಾನ ಅಂತ ಹೇಳ್ತಿದ್ರು. ಇವತ್ತು ನಮ್ಮ ಸರ್ಕಾರ ಬಂದು ಉಚಿತವಾಗಿ ಅಕ್ಕಿ ಕೊಟ್ಟ ಕಾರಣ ಎಲ್ಲರಿಗೂ ಕೂಡ ಅಕ್ಕಿ ಸಿಕ್ಕೊಡೋದು ವಿಚಾರ ಆಗಿದೆ. ಅದು ಕೂಡ ದೊಡ್ಡ ಮಟ್ಟದ ದಾನ ಅಲ್ಲ. ಆದರೆ ರಕ್ತವನ್ನು ಇನ್ನೊಂದು ರಕ್ತವಾಗಿ ಎಲ್ಲಿ ಕೂಡ ಆಲ್ಟರ್ನೇಟ್ ಮಾಡಲಿಕ್ಕೆ ಇಲ್ಲಿವರೆಗೆ ಯಾವ ಸೈಂಟಿಸ್ಟ್ ಕೂಡ ಇವತ್ತು ಸಾಧ್ಯ ಆಗಲಿಲ್ಲ. ಆದ ಕಾರಣ ಇವತ್ತು ರಕ್ತದಾನ ಮಹಾದಾನ ಅಂತ ಹೇಳಿ ಒಂದು ಆಲೋಚನೆ ಮಾಡಿಕೊಂಡು ನೀವು ಕೊಡುವಂಥ ರಕ್ತ ಹಲವಾರು ಜೀವ ಮತ್ತು ರಕ್ಷಿಸಿ ಕುಟುಂಬಗಳ ನೆಮ್ಮದಿಯನ್ನು ಸಂತೋಷದ ಅವಕಾಶ ಆಗಿ ನಿಮ್ಗೆಲ್ಲರಿಗೂ ಕೂಡ ದೇವರ ವಿಶೇಷ ಸಿಗುವಂಥ ಅವಕಾಶ ಆಗಿ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ಹೇಳುವ ಮೂಲಕ ನನ್ನ ಮಾತು ಮುಗಿಸಿ ಉದ್ಘಾಟಿಸ್ತೇನೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಇಂಥ ಸಹೋದರಿಗೆ ನಮಸ್ಕಾರಗಳು ಎನ್ನುವಂತಹ ಮಾತನ್ನ ಹೇಳಿ ನಿಮಗೆ ಪರಿತಂಪಿಸಿದ್ದೀರಾ?
ಎರಡನೇ ಬಾರಿಗೆ ಕಳೆದ ಸಲ, ಈ ಸಲ ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನನ್ನ ಮಿತ್ರರು ಹಾಗೂ ವಾರ್ಷಿಕವಾಗಿ ನಮ್ಮ ಸಂಸ್ಥೆಯಲ್ಲಿ 4 ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸದಾ ವಾರ್ಷಿಕ ಮಾಡಿಕೊಂಡು ಬಂದಂತಹ ಕಾರ್ಯಕ್ರಮ ರಂಜಾನ್ನಲ್ಲಿ ಬಡವರಿಗೆ ಅಕ್ಕಿ ವಿತರಣೆ, ಅದೇ ರೀತಿ ರಂಜಾನ್ ಹಬ್ಬದ ಸಮಯದಲ್ಲಿ ಅಂಧ ಮಕ್ಕಳಿಗೆ, ಸೋಮೇಶ್ವರದಲ್ಲಿರುವ ಅಂಧ ಮಕ್ಕಳಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಹೋಗಿ ಅಲ್ಲಿ ಅವರಿಗೆ ಊಟವನ್ನು ಕೊಡುವುದರ ಮೂಲಕ ಪೆರ್ನಾಲ್ ಹಬ್ಬವನ್ನು ಆಚರಿಸುವುದು. ಅದೇ ರೀತಿ ಮಂಗಳೂರಿನಲ್ಲಿರುವ ಏಡ್ಸ್ ರೋಗಿಗಳಿಗೆ ಹಣ್ಣು ಹಂಪಲು ಆಹಾರಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಮತ್ತು ವಾರ್ಷಿಕವಾಗಿ ಆರ್ಥಿಕವಾಗಿ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ರಕ್ತದಾನ, ಈ ರೀತಿಯ ಹಲವು ಕಾರ್ಯಕ್ರಮಗಳೊಂದಿಗೆ ಕ್ರೀಡೆಗಳನ್ನು ಕೂಡ ನಮ್ಮ ಸಂಸ್ಥೆಯು ನಡೆಸಿಕೊಂಡು ಬಂದಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಬೆಳಗಿನ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಯುಪಿ ಖಾದರ್ ಅವರು ಕೂಡ ಬಂದಿದ್ರು. ಅದೇ ರೀತಿ ಈ ದಿನ ಒಂದು ನಮ್ಮ ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಚಂದ್ರಹಾಸ್ ಉಲ್ಲಾಲ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಪ್ರೀತಿಯ ಮೆಚ್ಚಿನ ಮೊಹಮ್ಮದ್ ಗೋಳೂರ್ ಅವರು, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯುಬಿ ಸಲೀಂ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ಯುಬಿ ಸಲೀಂ ರವರು ಕರ್ನಾಟಕ ಕರಾವಳಿಯ ಅಲ್ಪಸಂಖ್ಯಾತರ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅವರು ಒಂದು ಬ್ಯಾಂಕಿನ ಡೈರೆಕ್ಟರ್ ಆದ ಒಂದು ಸಂದರ್ಭ, ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಾಲ್ ಹೊದಿಸುವ ಮೂಲಕ ಅವರಿಗೆ ಅಭಿನಂದನೆಯನ್ನು ರಹಮಾನ್ ಅವರು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿರತಕ್ಕಂಥ, ಸಮಾಜ ಗುರುತಿಸತಕ್ಕಂಥ ಒಂದು ಒಬ್ಬರನ್ನ ಸನ್ಮಾನಿಸುವ ಹಾಗೂ ಈ ಕ್ಷೇತ್ರದಲ್ಲಿ ಕೌನ್ಸಿಲರ್ ಆಗಿ, ನೂತನ ಕೌನ್ಸಿಲರ್ ಆಗಿ ಆಯ್ಕೆಯಾದಂಥ ಅಯ್ಯೂಬ್ ರವರನ್ನ ಅಭಿನಂದಿಸುವ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಚಂದ್ರಹಾಸ್ ಉಲ್ಲಾಲ್ ರವರೇ, ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ಮೋನೂರವರೇ, ಮಿತ್ರರಾದಂಥ ಪಿಯೂಷ್ ಮೊಂತೇರ್ ರವರೇ, ರಾಜೀಕ್ ರವರೇ, ಯುಬಿ ಸಲೀಂ ರವರೇ, ಕೌನ್ಸಿಲರ್ ಆದ ಅಯ್ಯೂಬ್ ರವರೇ, ಸಂಸ್ಥೆಯ ಅಧ್ಯಕ್ಷರಾದ ನಜೀರ್ ರವರೇ, STPI ಉಲ್ಲಾಲ ನಗರ ಸಮಿತಿಯ ಅಧ್ಯಕ್ಷರಾದ ಅಬ್ಬಾಸ್ ರವರೇ, ಮಿತ್ರರಾದ ಮುಸ್ತಫಾರವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಸೆಂಟರ್ನ ಪದಾಧಿಕಾರಿಗಳೇ, ಸದಸ್ಯರೇ, ಇವತ್ತು ನನಗೆ ವಹಿಸಲ್ಪಟ್ಟಂತ ಕಾರ್ಯಕ್ರಮ ಸ್ವಾಗತವನ್ನು ಈಗಾಗಲೇ ಅಯ್ಯೂಬ್ ಅವರು ನಿರ್ವಹಿಸಿ ಆಗಿದೆ.
ಹಾಗಾಗಿ ಇನ್ನು ನಾನು ಸ್ವಾಗತಿಸುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆದರೆ ಒಂದು ಮಾತನ್ನು ಯಾಕೆ ಹೇಳಬೇಕು ಅಂತ ಹೇಳಿದರೆ, 1991ರಲ್ಲಿ ಫೆಬ್ರವರಿ 21ನೇ ತಾರೀಕಿನಂದು ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಸಂಸ್ಥೆ ಯಾತಕ್ಕಾಗಿ ಸ್ಥಾಪನೆಯಾಯಿತು, ಇದರ ಉದ್ದೇಶಗಳೇನು, ಯಾವ ಕಾರಣಕ್ಕಾಗಿ ಈ ಸಂಸ್ಥೆ ಎಂಬ ಸಂಘಟನೆಯನ್ನ ಸ್ಥಾಪಿಸಿದ್ದೆವು ಅನ್ನೋದನ್ನ ಸ್ವಲ್ಪ ವಿವರಿಸುವಂತ ಒಂದು ಕಾರ್ಯಕ್ರಮ ನನಗೆ ವಹಿಸಿಕೊಡಲಾಗಿದೆ. 1991ರಲ್ಲಿ ನಾವು ಇದೇ ಪಕ್ಕದ ಮಾರ್ಗತಲೆಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ಆಡುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಸೆಮಿಫೈನಲ್ಗೆ ಬಂದು ಮುಟ್ಟಿದ್ದೆವು. ಸೆಮಿಫೈನಲ್ ಬಂದು ಮುಟ್ಟಿದಂತಹ ಸಂದರ್ಭದಲ್ಲಿ ಒಂದು ಓವರಿನಲ್ಲಿ ಕೇವಲ 2 ರನ್ ಗಳಿಸಬೇಕಾದಂತಹ ಸಂದರ್ಭದಲ್ಲಿ, ಕೊನೆಯ ಒಂದು ಓವರಿನಲ್ಲಿ 2 ರನ್ ಗಳಿಸಬೇಕಾದಂತಹ ಒಂದು ಸಂದರ್ಭದಲ್ಲಿ ಕೇವಲ 1 ವಿಕೆಟ್ ಮಾತ್ರ ಉಳಿದಿತ್ತು. ನಾನೇ ಬ್ಯಾಟ್ಸ್ಮನ್ ಆಗಿದ್ದೆ. ನಾನು ಆ 1 ರನ್ ಗಳಿಸಲು ವಿಫಲರಾದಂತಹ ಒಂದು ಸಂದರ್ಭ ನಮ್ಮ ಈ ಸಂಘದ ಸ್ಥಾಪನೆಗೆ ಕಾರಣ ಆಯಿತು. ಹಾಗೆ ಈ 91ರಲ್ಲಿ ಸ್ಥಾಪನೆಯಾದಂತಹ ಸಂಘಟನೆಯನ್ನ ಸ್ಥಾಪನೆ ಯಾಕೆ ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ನಾವು ಕ್ರಿಕೆಟ್ ಆಡುವಂತ ಗ್ರೌಂಡ್ ಅಲ್ಲೇ ನಾವು ಮಾಡಿ ನಾವು ಕೇವಲ ಕ್ರಿಕೆಟ್ ಮಾತ್ರ ಆಡುವುದಲ್ಲ, ಕ್ರಿಕೆಟ್ಗೆ ಒಂದು ಸಂಘಟನೆ ಬೇಕು, ಅದರೊಟ್ಟಿಗೆ ಸಾಮಾಜಿಕ ಸೇವೆಯನ್ನು ಮಾಡಬೇಕು, ಶೈಕ್ಷಣಿಕವಾದಂತಹ ಶೈಕ್ಷಣಿಕ ಸಹಾಯ ಸಹಕಾರವನ್ನು ಮಾಡಬೇಕು, ಎಲ್ಲರನ್ನ ಒಗ್ಗೂಡಿಸಿ ಪ್ರೀತಿ ವಿಶ್ವಾಸದಿಂದ ಬಾಳತಕ್ಕಂಥ ಕೆಲಸ ನಮ್ಮಿಂದ ಈ ಸಮಾಜಕ್ಕೆ ನೀಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು 85 ಮಂದಿ ಸದಸ್ಯರುಗಳನ್ನು ಒಗ್ಗೂಡಿಸಿಕೊಂಡು ನಾವು ಈ ಸಂಘಟನೆಯನ್ನ ಸ್ಥಾಪಿಸಿ ನಮ್ಮ ಹಿರಿಯರಾದಂಥ ಇಲ್ಯಾಸ್ ರವರನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಆಗ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಪ್ರಥಮ ಅವಧಿಗೆ ಈ ಸಂಘಟನೆಯನ್ನ ಪ್ರಾರಂಭಿಸಿ ಕೇವಲ 1 ವರ್ಷದ ಒಳಗೆ 3 ಸೆನ್ಸ್ ಜಾಗವನ್ನು ಕೂಡ ಪಡೆದು ಇದರಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ನಿರ್ಮಿಸಲು ಆ ದಿವಸಗಳಲ್ಲಿ ಬಂದಂತ ಕಷ್ಟ ಅದು ಹೇಳಲಿಕ್ಕೆ ಅಸಾಧ್ಯ. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಉಲ್ಲಾಳ ಹಾಗೂ ಮಂಗಳೂರು ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಕ್ರಿಕೆಟ್ ತಂಡ ಅತ್ಯುತ್ತಮ ಮಟ್ಟದಲ್ಲಿತ್ತು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಪಂದ್ಯಾಟದಲ್ಲಿ ಎಲ್ಲಿ ನಾವು ಭಾಗವಹಿಸ್ತೇವೆ ಅಲ್ಲಿ ನಾವು ಟ್ರೋಫಿಯನ್ನ ಪಡೆಕೊಳ್ಳದೆ ನಾವು ಹಿಂತಿರುಗುತ್ತಾ ಇರುವಂತಹ ಸಂದರ್ಭ ಬಹಳ ಕಡಿಮೆ ಇದೆ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದಂತ 1,000 ರೂಪಾಯಿ ಪ್ರೈಸ, 2,000 ರೂಪಾಯಿ ಪ್ರೈಸ ಈಗಿನ ಕಾಲದ ಹಾಗೆ ಹಂಚಿ ತಿನ್ನುವಂತ ಕೆಲಸ ಇಲ್ಲ. ಆ 1,000 ರೂಪಾಯಿ 2,000 ರೂಪಾಯಿಯನ್ನ ನಾವು ಸಿಕ್ಕಿದ್ದನ್ನ ಕೇವಲ ಆಟಗಾರರಿಗೆ ಚಾ ಮಾತ್ರ ಕೊಟ್ಟು 100 ರೂಪಾಯಿ ಖರ್ಚು ಮಾಡಿ 900 ರೂಪಾಯಿ ತಂದು ಈ ಕಟ್ಟಡವನ್ನ ನಿರ್ಮಿಸಲು ಕಾರಣ ಆಯಿತು. ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಚಟುವಟಿಕೆಗಳು ವಿಸ್ತಾರವಾಗಿ 25ನೇ ವರ್ಷಕ್ಕೆ ಬಂದಾಗ ನಾವು ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಅದರೊಟ್ಟಿಗೆ 25ನೇ ವರ್ಷ ಬಂದಾಗ ನಾವು 25 ಕಾರ್ಯಕ್ರಮಗಳನ್ನ ಮಾಡಿ ಒಂದೇ ವರ್ಷದಲ್ಲಿ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ 20 ಕಾರ್ಯಕ್ರಮಗಳನ್ನು ಅದೇ ವರ್ಷ ನಾವು ಮಾಡಿ ಮುಗಿಸಿದ್ದೇವೆ ಕಳೆದ ಬಾರಿ. ಅದು ನಮ್ಮ ನಜೀರ್ ಹುಸೇನ್ ಅವರ ಒಂದು ಅಧ್ಯಕ್ಷತೆಯನ್ನ ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಅವರ ಆ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಹೆಗಲು ಕೊಟ್ಟು ನಮ್ಮ ಊರಿನ ಜನರು, ನಮ್ಮ ದಾನಿಗಳು ನಮಗೆ ಸಹಾಯ ಮಾಡಿದರ ಫಲವಾಗಿ 25 ಕಾರ್ಯಕ್ರಮದಲ್ಲಿ 20 ಕಾರ್ಯಕ್ರಮಗಳನ್ನು ಒಂದೇ ವರ್ಷದಲ್ಲಿ ಮಾಡಿ ಮುಗಿಸಿದ್ದೇವೆ. ಪುನಃ 5 ಕಾರ್ಯಕ್ರಮಗಳನ್ನು ಮಾರ್ಪಾಟು ಮಾಡಿ ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟು ಈಗ ನಿರಂತರವಾಗಿ ಚಟುವಟಿಕೆಯಲ್ಲಿ ಸಫರ್ ಸಂಸ್ಥೆ ಇದೆ ಅನ್ನೋದನ್ನ ನಜೀರ್ ಮತ್ತು ನಮ್ಮ ಕೆಲವು ಫ್ರೆಂಡ್ಸ್ಗಳು ಸೇರಿಕೊಂಡು ಆ ಒಂದು ಒಳ್ಳೆಯ ಒಂದು ಇದಕ್ಕೆ ಊರಿನವರ ಸಹಕಾರ ಇದೆ. ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿ ಯಾವುದೇ ರಾಜಕೀಯವನ್ನ ಬೆರೆಸದೆ ಎಲ್ಲ ಪಕ್ಷದವರನ್ನ ಕೂಡ ಇಲ್ಲಿ ಸ್ವಾಗತಿಸಿ ಎಲ್ಲರನ್ನ ನಾವು ಒಗ್ಗೂಡಿಸಿಕೊಂಡು ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದರೆ ಈ ಸಂಸ್ಥೆಯೇ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಾನು ಮೊದಲ ನಗರಸಭೆಯ ಸದಸ್ಯನಾಗಿ ನಾನು ಸಾಮಾಜಿಕ ಸೇವೆಯಲ್ಲಿದ್ದೇನೆ ಅನ್ನೋದನ್ನು ಗುರುತಿಸಿದ್ರೆ ಅದು BM ಇದ್ದಿನೊಬ್ಬರ ಮಗ BM ಬದ್ರುದ್ದೀನ್ ಆಗಿದ್ದ. BM ಬದ್ರುದ್ದೀನ್ ಮತ್ತು ನಜೀರುಲ್ಲಾಲ್ ರವರು ನನ್ನನ್ನು ಆ ದಿವಸ ಸಂಪರ್ಕಿಸಿ ನಜೀರುಲ್ಲಾಲ್ ರವರು ಜನತಾ ದಳದಲ್ಲಿ ನೀನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಂದಿದ್ರು. ಅದೇ ರೀತಿ BM ಬದ್ರುದ್ದೀನ್ ಅವರು ಕಾಂಗ್ರೆಸ್ ಅಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿ ನನ್ನ ಹತ್ರ ಬಂದಿದ್ರು. ಆದರೆ ನಾನು ಪ್ರಥಮವಾಗಿ ನಾನು ಆಯ್ಕೆ ಮಾಡಿದಂತ ಒಂದು ಕ್ಷೇತ್ರ ನಾನು ಪಕ್ಷೇತರನಾಗಿ ಸ್ಪರ್ಧೆಗೆ ಇಳಿತೇನೆ ಅಂತ ಹೇಳುವಂತ ತೀರ್ಮಾನ. ಆದರೆ ಕಾರಣಾಂತರಗಳಿಂದ MRPL ಗಲಾಟೆ ಆಯಿತು.
ವಿಪರೀತ ಮಳೆಯ ಒಂದು ಕಾರಣ ಆಯಿತು. ಎರಡು ಸಂದರ್ಭಗಳಲ್ಲಿ ಈ ಚುನಾವಣೆ ನಗರ ಪಂಚಾಯತ್ನ ಚುನಾವಣೆ ಮುಂದೂಡಲ್ಪಟ್ಟಿತ್ತು. ಮೂರನೇ ಬಾರಿಗೆ ಚುನಾವಣೆ ಘೋಷಣೆಯಾದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧಿಸಬೇಕಾಯಿತು. ಹಾಗೆ ಕೌನ್ಸಿಲರ್ ಆಗಿ ನಾನು ಅಧ್ಯಕ್ಷನಾಗಿ ಇದೆಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಈ ಸಂಸ್ಥೆಯ ಮೂಲಕ ನಾವು ಸಮಾಜ ಸೇವೆ ಮಾಡಿದ್ದನ್ನ ಸಮಾಜ ಗುರುತಿಸಿ ನನಗೆ ಈ ಮಟ್ಟಕ್ಕೆ ತಲುಪಿತು. ಇವತ್ತು ಶ್ರೀಯುತ ಅಯ್ಯೂಬ್ರವರು ಕೌನ್ಸಿಲರ್ ಆಗಿ ಆಯ್ಕೆಯಾಗಬೇಕಾದ್ರೂ ಕೂಡ ಈ ಸಂಸ್ಥೆಯ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಒಂದು ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಬಹಳಷ್ಟು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ರಾಜಕೀಯವನ್ನು ಇದಕ್ಕೆ ಬೆರೆಸಬೇಡಿ. ಈ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದರೆ ರಾಜ್ಯಕ್ಕೆ ರಹಿತವಾಗಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು, ಎಲ್ಲರನ್ನ ಪ್ರೀತಿಸಿಕೊಂಡು, ಎಲ್ಲ ಜಾತಿ ಧರ್ಮದವರನ್ನ ಒಗ್ಗೂಡಿಸಿಕೊಂಡು ಹೋದಂತ ಒಂದು ಆ ಸಂಸ್ಥೆ ಇದ್ರೆ ಅದು ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮೊದಲಾಗಿ ಇವತ್ತು ಎಲ್ಲರನ್ನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಇತ್ತು. ತಮಗೆಲ್ಲರಿಗೂ ಇಲ್ಲಿ ಬಂದಂತ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೂ, ಅದರಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ರಾಜಿಕ್ರವರು ಹಾಗೆ ಅಯ್ಯೂಬ್ರವರು, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಮತ್ತೆ ಬಂದಂತ ಎಲ್ಲರನ್ನ ಸ್ವಾಗತಿಸಿ ಈ ಸಂಸ್ಥೆಯ ಮೇಲೆ ನಿರಂತರವಾದ ಅಭಿಮಾನ ನಿಮ್ಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಮಸ್ತ ಖಂಡಿತವಾಗಿ 27 ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಸಹಕಾರ ಕೊಟ್ಟಂತ ಒಂದು ಸಫರ್ ಸ್ಪೋರ್ಟ್ಸ್ ಕ್ಲಬ್. ನಾನು ಸುಮಾರು 27 ವರ್ಷಗಳ ಮುಂಚೆ ಈ ಹೆಸರನ್ನು ಒಂದು ಕುಗ್ರಾಮದಲ್ಲಿ ಕೂತು ಕೇಳಿದ್ದೇನೆ, ಪಾವೂರಲ್ಲಿ. ನನ್ನ ಊರು ಬಹಳಷ್ಟು ಹಳ್ಳಿ ಪ್ರದೇಶ. ಆದರೆ ಸಫರ್ ಸ್ಪೋರ್ಟ್ಸ್ ಪಾವೂರಿಗೆ ಬಂತಂತ ಹೇಳಿದರೆ ನಮಗೆಲ್ಲರಿಗೂ ಹೆದರಿಕೆ. ಈ ಟೀಮ್ ಹೀಗೆ ಏನಂತ ನಮ್ಗೆ ಗೊತ್ತಿಲ್ಲ. ಒಂದು ಕೆಲವು ವರ್ಷಗಳ ಮುಂಚೆ ಯಾವುದೇ ಕ್ರೀಡಾಂಗಣಕ್ಕೆ ಸಫರ್ ಸ್ಪೋರ್ಟ್ಸ್ ಬಂತಂತ ಹೇಳಿದ್ರೆ ಅಲ್ಲಿ ಎಲ್ಲ ಕ್ರಿಕೆಟರ್ ಆಟಗಾರರಿಗೆ ಹೆದರಿಕೆ. ಯಾಕೆ ನಾವು ಆಡಬೇಕು, ಫಸ್ಟ್ ಅಥವಾ ಸೆಕೆಂಡ್ ಖಂಡಿತವಾಗಿ ಸಫರ್ ಸ್ಪೋರ್ಟ್ ತೆಗಿತಾರೆ ಅಂತ ಹೇಳಿ ಗ್ಯಾರಂಟಿ. ನಮ್ಮ ಪ್ರದೇಶಕ್ಕೂ ಇವರು ಬರ್ತಾ ಇದ್ರು. ಮುಸ್ತಫಾ ಮತ್ತೆ UH ಫಾರೂಕ್ ದೊಡ್ಡ ಬ್ಯಾಟ್ಸ್ಮನ್. ಖಂಡಿತವಾಗಿ ಆವಾಗ ನಮಗೆ UH ಫಾರೂಕ್ ಅನ್ನು ಒಂದು ಗುರ್ತ ಪರಿಚಯ ಆಗಿದೆ. ಆವತ್ತಿನಿಂದ ಇವತ್ತು ತನಕ ಒಳ್ಳೆಯ ರೀತಿಯಲ್ಲಿದ್ದೇವೆ. ಆದರೆ ಈಗ ಕೆಲವು ಅಭಿಪ್ರಾಯಗಳನ್ನು ಹೇಳುವಾಗ ಬಹಳಷ್ಟು ಸಂತೋಷವಾಯಿತು. ಸಫರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮುಖಾಂತರ ಇವತ್ತು ಹಲವಾರು ಕೆಲಸ ಈ ಪ್ರದೇಶದಲ್ಲಿ ಆಗಿದೆ. ಹಾಗಾಗಿ 27 ವರ್ಷಗಳ ಕಾಲ ಈ ಒಂದು 27 ವರ್ಷದ ಯುವಕನಿಗೆ ಯಾರು ಹೇಳ್ಕೊಡ್ಬೇಕಂತ ನಾನು ಅವಶ್ಯಕತೆ ಇಲ್ಲ. ನಾನೇನು ಬುದ್ಧಿ ಮಾತು ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು 27 ವರ್ಷದ ಒಂದು ಯುವಕ ಈ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತು ಒಂದು ಸ್ವಂತ ಮನೆ ಮಾಡಿ ಒಂದು ಕುಟುಂಬವನ್ನು ಬೆಳೆಸಿದ್ದಾನೆ. ಹಾಗಾಗಿ ಈ ಸಫರ್ ಸ್ಪೋರ್ಟ್ಸ್ ಕ್ಲಬ್ಗೆ ಎಷ್ಟು ಅಭಿನಂದನೆ ಕೊಟ್ಟರು ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಾನು ಈ ಅಧ್ಯಕ್ಷರಿಗೂ ಅದರ ಪದಾಧಿಕಾರಿಗಳಿಗೂ ಇವತ್ತು ವೇದಿಕೆ ನೋಡುವಾಗ ಬಹಳಷ್ಟು ಸಂತೋಷವಾಯಿತು. ನಮ್ಮ ದೇಶದ ಸಂಸ್ಕೃತಿ ಇದು. ಎಲ್ಲ ಜಾತಿ ಎಲ್ಲ ಧರ್ಮದವರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡುವುದು ಈ ದೇಶದ ಸಂಸ್ಕೃತಿ. ಹಾಗಾಗಿ ಅದನ್ನು ಸಫರ್ ಸ್ಪೋರ್ಟ್ಸ್ ಕ್ಲಬ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಇವತ್ತು ನಮ್ಮ ಈ ಪ್ರದೇಶದ ಯುವಕರು ರಕ್ತದಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ರಕ್ತದಾನ ಮಾಡಿದ ಯುವಕರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಮ್ಮ ಇವತ್ತು 2 ಜನಕ್ಕೆ ನಮ್ಮ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಬಹಳಷ್ಟು ಸಂತೋಷ. ನಮ್ಮ ಅಯ್ಯೂಬ್ ಮತ್ತೆ ರಾಜಿಕ್ರವರು ಎಲ್ಲಿ ಯಾರು ಕಷ್ಟ ಬಂದವಾಗ ಆವತ್ತು ಆ ಜಾಗಕ್ಕೆ ಹೋಗಿ ಆ ಒಂದು ಕಾರ್ಯವನ್ನು ತಮಗೆ ಆದಷ್ಟು ಹೆಲ್ಪ್ ಲೈನ್ ಮಾಡಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಅಯ್ಯೂಬ್ರವರು ಈ ಉಲ್ಲಾಲ ಪ್ರದೇಶದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಕಳೆದ ಸಲ ಚುನಾವಣೆಯಲ್ಲಿ ಒಂದು ಸ್ಪರ್ಧೆ ಮಾಡಿ ಎಲ್ಲ ಮನೆಗೆ ಹೋಗಿ ಆ ಚುನಾವಣೆ ಮತ ಕೇಳುವಾಗ ನಾನು ಜೊತೆಯಲ್ಲಿ ಕೆಲವು ಸಮಯ ಇದ್ದೆ. ಬಹಳಷ್ಟು ಸಂತೋಷವಾಗಿದೆ. ಮತ ಕೇಳುವ ಒಂದು ರೀತಿ, ಆ ಮತದಾರರ ಮುಖಾಂತರ ಮಾತಾಡುವ ರೀತಿ, ಅದು ಖಂಡಿತ ನಿಮಗೆ ಮುಂದಿನ ದಿನ ಭವಿಷ್ಯ ರಾಜಕೀಯದಲ್ಲಿ ಇದೆ. ಆ ಜನರಿಗೆ ಕೊಟ್ಟಂತ ವಿಶ್ವಾಸವನ್ನು ನೀವು
ಖಂಡಿತ ಪೂರೈಸ್ತಾರೆ ಅಂತ ವಿಶ್ವಾಸ ನಮಗಿದೆ. ಉಳ್ಳಾಲ ಪಂಚಾಯತಿನ ಎದುರುಗಡೆ ಒಂದು ಸಣ್ಣ ಉದ್ಯೋಗವನ್ನು ಪ್ರಾರಂಭಿಸಿ ಅದೆಲ್ಲ ಬರುವವರ ಜನ ಬಡವರು, ಹಾಗಾಗಿ ನೀವು ಆ ಒಂದು ಕೆಲಸವನ್ನು ಮಾಡಿ ನಿಮಗೆ ಮತ ಕೊಟ್ಟಂತ ಎಲ್ಲಾ ಜಾತಿ ಎಲ್ಲಾ ಪಕ್ಷದವರಿಗೆ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು. ನಮ್ಮ UH ಪಾರಕರವರು ಖಂಡಿತವಾಗಿ ಈ ಒಂದು ಪ್ರದೇಶದ ಒಬ್ಬ ಯುವ ನಾಯಕ. ಕಳೆದ ಸಲ ಈ ಸಲ ಚುನಾವಣೆಗೆ ನಿಂತಿಲ್ಲ, ಏನಂತ ಗೊತ್ತಿಲ್ಲ, ನಿಂತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ UH ಪಾರಕರವರು 2 ಸಲನೂ ಪಕ್ಷೇತರ ಅಭ್ಯರ್ಥಿಯಾಗಿ ಜಯಗಳಿಸಿದವರು. ಇವತ್ತು ಈ ಸಲ ಸಹ ಜಯಗಳಿಸಬಹುದಿತ್ತು ಪಕ್ಷೇತರಾಗಿ, ಏನು ಅಂತ ಗೊತ್ತಿಲ್ಲ. ಹಾಗಾಗಿ ದೂರ ನಿಂತದ್ದು ಒಳ್ಳೇದಾಯ್ತು. ಯಾರು ಚುನಾವಣೆಗೆ ನಿಲ್ತಾರ ಪುರಸಭೆಯಲ್ಲಿ, ಯಾರು ಅದನ್ನು ಬಿಟ್ಟು ದೂರ ನಿಲ್ತಾರೋ ಅವರು ಭಾಗ್ಯವಂತರು. ಖಂಡಿತವಾಗಿ ಪುರಸಭೆ ಆಗಲಿ, ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಆಗಲಿ, ಅದಕ್ಕಿಂತ ಮೇಲೆ ಬೇರೆ ವಿಷಯ. ಅಷ್ಟು ನಿಲ್ಲುವವರು ಅವರ ಕುಟುಂಬಕ್ಕೆ ಶಾಪ ಬೈಗಳ ಸುರಿಮಳೆ ಇದ್ದಿದ್ದಲ್ಲ. ಹಾಗಾಗಿ ರಾಜಕೀಯದಿಂದ, ಸ್ಥಳೀಯ ರಾಜಕೀಯದಿಂದ ಯಾರು ದೂರ ಇರ್ತಾರ ಅವರು ಒಳ್ಳೆಯವರು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಗೆದ್ದಂತ, ಸೋತಂತ ಅಥವಾ ಮಾಜಿಗಳಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಟ್ರಸ್ಟ್ ಎಲ್ಲ ವಿಷಯದಲ್ಲಿ ದೇವರು ಆರೋಗ್ಯ ಆಯುಷ್ಯ ಕೊಡ್ಲಿ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಫರ್ ಸ್ಪೋರ್ಟ್ಸ್ ಫಿದಾಗೈಸ್. ಈ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಜೊತೆ ಇರತಕ್ಕಂಥ ನಮ್ಮ ಸಂಬಂಧ ಅದು ಬಹಳ ಭಾವನಾತ್ಮಕವಾದಂತ ಒಂದು ಸಂಬಂಧ ಇದೆ. ಈ ಕ್ಲಬ್ ಏನಿದೆ ಸಂಸ್ಥೆ, ಈ ಸಂಸ್ಥೆಯ ನಿಜಾಂಶ ನಾನು ಎಲ್ಲ ಯುವಕರಿಗೆ, ವಿಶೇಷವಾಗಿ ಈ ಪ್ರದೇಶದಲ್ಲಿ ಇರ್ತಕ್ಕಂಥವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ನಾನು ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಕ್ಲಬ್ಗಳಿರ್ಬೋದು. ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಅನೇಕ ಕ್ಲಬ್ಗಳಿದೆ. ಆದರೆ ನಾನೊಬ್ಬ ಅಲ್ಪಸಂಖ್ಯಾತನಾಗಿದ್ದುಕೊಂಡು ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಒಂದು ಸಂಘ ಸಂಸ್ಥೆಯಲ್ಲಿ ಮುಸ್ಲಿಂ ಯುವಕರು ಇರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಇಷ್ಟೊಂದು ಯಶಸ್ವಿಯಾದ ರೀತಿಯಲ್ಲಿ ಬೆಳೆದು ನಿಂತು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜನರಿಗೆ ತಂದುಕೊಡುವ ಮುಖಾಂತರ ಇಂದಿಗೂ ಯಶಸ್ವಿಯಾಗಿ 3ನೇ ಸಹಸ್ರ ವರ್ಷಗಳಿಗೆ, ದಶಕಗಳಿಗೆ ಯಶಸ್ವಿಯಾಗಿ ಬರಬೇಕಾದ್ರೆ ಇದು ಬಹಳ ಅಪರೂಪದ ಘಟನೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಫರ್ನ ಇನ್ನೊಂದು ವಿಶೇಷತೆಯಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ, ಸಫರ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಇರ್ತಕ್ಕಂಥ ಸದಸ್ಯರು, ಅದೇ ರೀತಿ ಆ ಯುವಕರು ಯಾರಿದ್ದಾರೆ ಅವರ ಜೊತೆಗೆ ಇರ್ತಕ್ಕಂಥ ಮಿತ್ರರು ಇಲ್ಲಿ ಬಂದಾಗ ಈ ಕ್ಲಬ್ ನಲ್ಲಿ ಬಂದು ಹೊರಗೆ ನಡೆಯುವಂತ ಯುವಕರು ಅತಿ ಶಿಸ್ತಿನ ಯುವಕರಾಗಿ ಬೆಳೆದು ಬಂದಿರುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಇಷ್ಟಪಡ್ತಾ ಇದ್ದೇನೆ. ಮಾತ್ರವಲ್ಲ, ಹೆಮ್ಮೆ ಪಡ್ತಾ ಇದ್ದೇನೆ, ಕಾರಣ ನಾನು ಕೂಡ ಸದಸ್ಯನಾಗಿದ್ದೇನೆ. ಅದಲ್ಲದೆ 3ನೇ ವಿಶೇಷತೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ನಾವು ಬಹಳ ಹೆಮ್ಮೆಯಿಂದ ನಾನು ಒಬ್ಬ ಸಫರ್ನ ಸದಸ್ಯ ಅಂತ ಹೇಳಲಿಕ್ಕೆ ಇಷ್ಟಪಡೋದು, ಮಾಜಿ ಅಧ್ಯಕ್ಷಗಿಂತ ಕಾರಣ ನಿಮಗೆಲ್ಲರೂ ನೆನಪಿರಬಹುದು, ಅವಾಗ ಫಾರೂಕ್ ಅಧ್ಯಕ್ಷ ಆಗಿರ್ಬೇಕು. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖ್ಯಾತ ವಕೀಲರಾದ MB ಅಬ್ದುಲ್ ರೆಹಮಾನ್ ರವರ ನೇತೃತ್ವದಲ್ಲಿ ಬ್ಲಡ್ ಬ್ರೈನ್ ಅಂಡ್ ಬಯೋಮ್ ಅನ್ನುವಂತ ಸಂಸ್ಥೆ ಸ್ಥಾಪನೆ ಮಾಡಿ ಬಹುಶಃ 25 ವರ್ಷಗಳಿಂದ ಮೊದಲು ಮಂಗಳೂರು ನಗರದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರನ್ನ ಕರೆತಂದು ಮಂಗಳೂರಿನ ಪುರಭವನದಲ್ಲಿ ಅತಿ ಹೆಚ್ಚು ರಕ್ತದಾನ ಶಿಬಿರವನ್ನ ಅಲ್ಲಿ ಆಯೋಜಿಸಲಾಗಿತ್ತು. ಅದರಲ್ಲಿ ಯಾವ ಸಂಸ್ಥೆಗೆ ಸೇರಿದ ಯುವಕರು ಅತಿ ಹೆಚ್ಚು ರಕ್ತದಾನವನ್ನ ಸಂಗ್ರಹ ಮಾಡುವುದರಲ್ಲಿ ಯಶಸ್ವಿಯಾಗ್ತಾರೆ ಅವರಿಗೆ ಒಂದು ಬಹುಮಾನವನ್ನ ಕೂಡ ಬಹುಶಃ ಗೋಲ್ಡ್ ಕಾಯಿನ್ ಅನ್ನು ಕೊಟ್ಟಿದ್ರು, ಒಂದು ಏರ್ಪಾಡಾಗಿತ್ತು. ಅದರಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ನಮ್ಮ ಸಂಸ್ಥೆ ಇಡೀ ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸಂಸ್ಥೆ. ಕಾರಣ ನಾವು ಮೊದಲನೇ ಪ್ರಶಸ್ತಿಯನ್ನ ಬಾರಿಸಿಕೊಂಡು ಬಂದಂತಹ ಖ್ಯಾತಿಯನ್ನ ಒಂದು ವೇಳೆ ಯಾರಾದ್ರೂ ಜಿಲ್ಲೆಯಲ್ಲಿ ಹೊಂದಿದ್ರೆ ಅದು ಕೂಡ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ, ಯುವಕರಿಗೆ ಮರೆತಿರಬಹುದು, ಬಹುಶಃ ಗೊತ್ತಿಲ್ಲದ ಯುವಕರು ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆಲ್ಲರಿಗೂ ತಿಳಿದಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅತಿ ಹೆಚ್ಚಾಯ್ತು ಮಾತಾಡಿದ ಕಾರಣ ಸಮಯದ ಅವಕಾಶ ಬಹಳ ಕಡಿಮೆ ಇದೆ. ಅದೇ ರೀತಿ ನಾನು ನಮ್ಮಂತಹ ಸಂಸ್ಥೆ, ಅದೇ ರೀತಿ ನಮ್ಮ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗಳಿಗೆ ಒಂದು ಮಾದರಿಯಾಗಲಿ, ಅದೇ ರೀತಿ ಇವತ್ತು ನಮ್ಮ ಸಂಸ್ಥೆಗೆ ಹೋರಾಟ ಮಾಡಿ ಯಶಸ್ವಿಯಾಗಿ ನಡೆಸಲು ಸಹಕಾರಿಯಾಗುವ ಎಲ್ಲ ಸದಸ್ಯರಿಗೂ, ಅದೇ ರೀತಿ ನಮಗೆಲ್ಲರಿಗೂ ಮಾದರಿಯಾದ ಇಂದಿನ ಅಧ್ಯಕ್ಷರಾದ ನಜೀರ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಇವತ್ತಿನ ಸನ್ಮಾನಕ್ಕೆ ಇಬ್ಬರಿಗೂ ನನ್ನ ಆತ್ಮೀಯ ಮಿತ್ರರಾದ ಇಲ್ಲಿಯ ಸ್ಥಳೀಯ ನೂತನವಾಗಿ ಆಯ್ಕೆಯಾದ ಅಯ್ಯೂಬ್ ಕೌನ್ಸಿಲರ್ ಅಯ್ಯೂಬ್ ಅವರು, ಅದೇ ರೀತಿ ಇನ್ನರು ನನ್ನ ಸನ್ಮಿತ್ರ ಸಮಾಜ ಸೇವಕರಾದ ರಾಜಿಕ್ ಅವರಿಗೆ ನಾನು ಅಭಿನಂದನೆ ಹಾಗೂ ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ನಾನು
ವಿರಾಮ ಕೋರಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಎಲ್ಲಾ ವಿಷಯವನ್ನು ಏನೆಲ್ಲ ಮಾಡಿದಾರಂತ ಇದರಲ್ಲೆಲ್ಲ ಬರೆದಿದ್ದಾರೆ. ಆದ್ರೆ ಕೆಲವು ವಿಷಯದಲ್ಲಿ ಇದರಲ್ಲಿ ಬರೀಲಿಲ್ಲ. ಯಾಕೆಂದ್ರೆ ವೇದಿಕೆಯಲ್ಲಿ ಇದ್ದವರನ್ನು ಯಾರನ್ನು ನನ್ನ ಹೆಸರು ಹೇಳಿಲ್ಲ, ನನಗೆ ಜಾಸ್ತಿ ಮಾತನಾಡಲಿಕ್ಕೆ ಗೊತ್ತಿಲ್ಲ. ಇದರಲ್ಲಿ ಎಲ್ಲಾ ವಿಷಯ ಒಳ್ಳೊಳ್ಳೆ ಕೆಲಸವನ್ನು ಇವರು ಮಾಡಿದ್ದಂತ ಇದರಲ್ಲಿ ಬರ್ದಿದ್ದಾರೆ. ಈ ಕ್ಲಬ್ಬಿನಲ್ಲಿ 27 ವರ್ಷ ಆಗುವ ಮುಂಚೆ ನಮ್ಮ UH ಫಾರೂಕ್ನವರು ಅಧ್ಯಕ್ಷರಾಗಿದ್ದರು. ಈ ನಮಗೆ ಚರ್ಚೆಯ ಮೇಲೆ ಹೋಗುವಾಗ ಒಂದೆರಡು ಸಮಸ್ಯೆಗಳನ್ನು ಬಂದಿದ್ದು. ಹೈ ಟೆನ್ಷನ್ ವೈರ್ ಮುಂದಿನದಲ್ಲಿ ಹೈ ಟೆನ್ಷನ್ ವೈರ್ ಇರುವಾಗ ಇಡೀ ಚರ್ಚೆಯ ಬಾರ್ಡರ್ನಲ್ಲಿರುವಾಗ ಈ ಕಡೆಯಿಂದ ಪ್ರೈಮರಿ ಶಾಲೆಯಲ್ಲಿ ಹೋಗುವಾಗ ಹೈ ಟೆನ್ಷನ್ ವೈರ್ ಇತ್ತು. UH ಫಾರೂಕ್ನವರಿಗೆ ಗೊತ್ತಿರಬಹುದು. ವರ್ಕಡಿಯಲ್ಲಿ ಹೈ ಟೆನ್ಷನ್ ಅನ್ನು ಇಟ್ಟು 6 ಮಕ್ಕಳು ಹೈ ಟೆನ್ಷನ್ ತಗಲಿ ಸತ್ತೋದ್ರು. ಆ ಫರೀದರ್ ಟೈಮ್ ನಲ್ಲಿ ಇರುವಾಗ, UT ಫರೀದರ್ ಟೈಮ್ ಇರುವಾಗ ಈ ಚಂದ್ರಸ್ನವರಿಗೆಲ್ಲ ಗೊತ್ತಿರಬಹುದು. ನಮಗೆ ಈ ಹೈ ಟೆನ್ಷನ್ ಕೆಳಗಿರುವ 3,70,000 ನಮ್ಮ ಚರ್ಚೆಯಲ್ಲಿ ಒಂದು ಬಜೆಟ್ ಅನ್ನು ಇಟ್ಟರು. ಆ ದುಡ್ಡನ್ನು ನಮ್ಮ ಚರ್ಚೆಯಲ್ಲಿ ಕೊಡ್ಲಿಕ್ಕಲ್ಲ, ಆ ಪರಿಸ್ಥಿತಿ ಬಾರಿ ಕಷ್ಟದತ್ತಿತ್ತು. ಅಧ್ಯಕ್ಷನವರು UH ಫಾರೂಕ್ ನಮ್ಮ ಅಧ್ಯಕ್ಷರ ಹತ್ರ ಹೇಳುವಾಗ ನಾನು ಹೋಗಿ ಅಧ್ಯಕ್ಷರ ಚೇಂಬರ್ನಲ್ಲಿ ನಾನು ಕುಳಿತು ಹೇಳಿದೆ, ನಮಗೊಂದು ಭಾರಿ ದೊಡ್ಡ ಒಂದು ಸಮಸ್ಯೆ ಉಂಟು. ಈ ಚರ್ಚೆ ಇಡೀ ಬೌಂಡ್ರಿಗೆ ನಮ್ಮ ಹೈ ಟೆನ್ಷನ್ ವೈರ್ ಉಂಟು, ನಮ್ಮ ಹತ್ರ 3,70,000 ನಮಗೆ ಖರ್ಚಾಗ್ತದೆ. ಇದಕ್ಕೆ ಏನಾದರೂ ನಿಮ್ಮ ಮತ್ತೆ UT ಫರೀದರ ಸಹಾಯದಿಂದ ಈ ಹೈ ಟೆನ್ಷನ್ ಅನ್ನು ತೆಗೆದು ಬೇರೆ ಯಾವುದಾದ್ರು ಲೈನ್ ಅಲ್ಲಿ ಇದನ್ನು ನಮಗೆ ಮಾಡಿಕೊಡ್ಬೇಕಂತ ನಾನು ಕೇಳಿದ್ದೆ. UH ಫಾರೂಕ್ನವರು ಭಾರಿ ಒಳ್ಳೆಯವರು. ನಾನು ಮತ್ತೆ ಅವನು ಒಟ್ಟಿಗೆ ಕ್ರಿಕೆಟ್ ಆಡ್ತೇನೆ. ಆಯ್ತು, ನಾನು ಮತ್ತೆ ನೀನು UT ಫರೀದರ್ ಹತ್ರ ಇದನ್ನೊಂದು ಬಜೆಟ್ ಅನ್ನು ಇಡುವ. ಆಗ ಪ್ರವೀಣ್ KB ಯಲ್ಲಿ ಜೆ ಆಗಿದ್ದರು. ನಾನು ಮತ್ತೆ UH ಫಾರೂಕ್ನವರು ಹೋಗಿದ್ದೆ. ಹೋಗುವಾಗ ಒಂದು ದಾದ ನಿನ್ನ ಅಂತ ಕೇಳಿದ್ರು. ಇಲ್ಲ ಸರ್, ನೋಡಿ ಸರ್, ನಮ್ಮ ವರ್ಕಡಿಯಲ್ಲಿ ಈಗ ಹೈ ಟೆನ್ಷನ್ ಮಕ್ಕಳನ್ನು ಕರೆದು 6 ಮಂದಿ ಸತ್ತೋದ್ರೆ ಇದು ಮಾಡ್ದಿಲ್ಲ ಆದ್ರೆ ನಿಮ್ಗೆ ಸಹ ಕೆಟ್ಟದು ಮಾತು ಬರ್ತದೆ. UH ಫಾರೂಕ್ನವರಿಗೆ ಅಧ್ಯಕ್ಷರವರಿಗೆ ಕೆಟ್ಟದ್ದು. ಅದನ್ನು ಪ್ರವೀಣ್ ಅವರನ್ನು ಕರೆದುಕೊಂಡು 3 ಲಕ್ಷ ಲಗ್ಭಗ್ 4 ಲಕ್ಷದ್ದು ಕೆಲಸ ಮಾಡಿ ಅವರದೊಂದು 21 ತಿಂಗಳ ಅವರೆಲ್ಲಾ ವಿಷಯವನ್ನು ಅವರದ್ದು ಎಲ್ಲ ಮೆಟೀರಿಯಲ್ ಅನ್ನು ನಮ್ಮ ಚರ್ಚೆಯಲ್ಲಿ ಇಟ್ಟು ಎಲ್ಲ ಇಡೀ ಚರ್ಚೆಯ ಬೌಂಡ್ರಿಯನ್ನು ಕಂಪ್ಲೀಟ್ ಹೈ ಟೆನ್ಷನ್ ಅನ್ನು ತೆಗೆದು ಒಳ್ಳೆ ರೀತಿಯಲ್ಲಿ ಮಾಡಿದ್ದು ಕಟ್ಟದ್ದು ಈ ಕ್ಲಬ್ಬಿನ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಮೆಂಬರ್ಸ್ನವರು UH ಫಾರೂಕ್ನವರು ಮಾಡಿದರು. ಇದು ಒಂದು ವಿಷಯ. ಮತ್ತೆ ಸಫರ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಇವರ ಮೆಂಬರ್ನವರು ನಮ್ಮ ತೊಕ್ಕೋಟಿನಿಂದ ಹುಲ್ಲಿಯ ಲಾಸ್ಟ್ ತನಕ ಹೋಗುವಾಗ ಪ್ರತಿಯೊಂದು ಇಲ್ಲಿ ಗಲಾಟೆ ಆಗ್ತದೆ. ಚಿಕ್ಕ ಪುಟ್ಟ ಗಲಾಟೆ, ಫಾಸ್ಟ್ ಹೋಗೋದು, ನಿಲ್ಲೋದು, ತುಂಬಾ ಗಲಾಟೆ ಆಗಿದೆ. ಪ್ರತಿಯೊಬ್ಬರು ಈ ಕ್ಲಬ್ಬಿನವರು ಬಂದು ಈ ಪ್ರತಿಯೊಂದು ವಿಷಯವನ್ನು ಸ್ಟೇಷನ್ ಇಂದ ಕೊಂಡೋಗದೆ ಇವರೆಲ್ಲರೂ ಒಟ್ಟಿಗೆ ಸೇರಿ ಏನಾದ್ರೂ ಚಿಕ್ಕ ಪುಟ್ಟ ಯಾವ್ದು ಜಾತಿ ಇರಲಿ, ಮುಸ್ಲಿಮ್ಸ್ ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ನನಗೆ ತುಂಬಾ ಕೇಳಿಕೆ ಬಂದಿದೆ. ಎಲ್ಲರನ್ನು ಈ ಕ್ಲಬ್ಬಿನವರು ಒಟ್ಟಿಗೆ ಸೇರಿಸಿ ಇದನ್ನೆಲ್ಲ ಸಮಾನತೆಯನ್ನು ಏನಾದ್ರೂ ಗಲಾಟೆ ಇಲ್ಲದ್ರೆ ಏನಾಯ್ತು, ಸರಿ ಆಯ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಮಾಡಿದ್ದು ಈ ಸಫರ್ ಸ್ಪೋರ್ಟ್ ಕ್ಲಬ್ಬಿನವರು. ಮತ್ತೊಂದು ಏನಿದೆ ವಿಶೇಷ ಅಂದ್ರೆ ನೋಡಿ, ಇವತ್ತು ಹೋದ ವರ್ಷ ಲಗ್ಭಗ್ 80-85 ಮಂದಿಯನ್ನು ಬ್ಲಡ್ ಕೊಟ್ಟರು ನೋಡಿ. ಈ ಸರ್ತಿ ಈಗ ತಾನೇ ನಾನು ಕೇಳಿದೆ ನರ್ಸಿನ ಹತ್ರ 40 ಬಾಟ್ಲಿ ಆಲ್ರೆಡಿ ಆಯ್ತು ನೋಡಿ. ಇದು ಯಾರಿಗೆಲ್ಲ ಹೋಗ್ತದೆ, ಕಷ್ಟದವರು ಪಾಪದವರಿಗೆ ಎಲ್ಲ ಹೋಗ್ತದೆ ಇದು. ಆಗಿರುವಾಗ ಇವರು ಮಾಡಿದ ಕೆಲಸಕ್ಕೆ ನಾನು ತುಂಬಾ ಹೃದಯವಾಗಿ ನಾನು ಅಭಿನಂದಿಸ್ತೇನೆ. ಮುಂದೆ ಸಹ ನಿಮ್ಮ ಎಲ್ಲಾ ಕೆಲಸವನ್ನು ಒಳ್ಳೆ ರೀತಿಯಾಗಲಿ. ಮತ್ತೆ ಈಗ ನಾನು ಒಂದು ವಿಷಯ ಮಾತನಾಡ್ಲಿಕ್ಕೆ ಹೇಳ್ತೇನೆ. ನಮ್ಮ ಅಯ್ಯೂಬ್ನವರು ಫಾರೂಕ್ನವರೆಲ್ಲ ವಿಷಯ ಹೇಳಿದ್ರು. ಈ ಕ್ಲಬ್ಬಿನಲ್ಲಿ ಯಾರು ಅಧ್ಯಕ್ಷ ಉಪಾಧ್ಯಕ್ಷನ ಆಗ್ತಾರೆ ಅದರ ಎಲ್ಲರೂ ನಮ್ಮ ಒಳ್ಳೆಯದನ್ನು ನೋಡಿ ಜನರು ಓಟು ಕೊಟ್ಟಿದ್ದಾರೆ ಅಂತ. ಅಯ್ಯೂಬ್ನವರು ಈ ಸಾರಿ ಅಯ್ಯೂಬ್ನವರು ಒಂದು 3 ದಿವಸ ಮುಂಚೆ ನನಗೆ ಆಕ್ಚುಲಿ ಉಳ್ಯದಲ್ಲಿ ವೀಣನ ಏರಿಯಾದಲ್ಲಿ ಉಸ್ತುವಾರಿ ಕೊಟ್ಟರು. ಪಾಪ ಮೋಹನ್ನವರು ಇಲ್ಲಿ ಕೆಲಸಕ್ಕೆ ಅಂತ ಬಂದು ನಾನು ಅಯ್ಯೂಬ್ನ ಏರಿಯಾಕ್ಕೆ ನನ್ನ ಕೆಲಸಕ್ಕೆ ಒಟ್ಟಿಗೆ ಬರಲಿಲ್ಲ. ನಮಗೆ ಒಂದೊಂದು ಚಾರ್ಜ್ ಕೊಟ್ಟದ್ದು ನಾವು ಅಲ್ಲಿ ಕೆಲಸ ಮಾಡಿದ್ದೇವೆ.
ಮೋನುನವ್ರು ಹೇಳಿದ್ರು ಅಯ್ಯೂಬ್ನ ಹತ್ರ ಯೂಸ್ನವ್ರೆ ಅಯ್ಯೂಬ್ ಇವುಡೆ ಯೂಸನ್ ತೆಲ್ ಪನಿ ಹಾಕಿದ್ದೆ ಅಂದ್ರೆ ನಿಂಗೆ ನಲ್ಲ ಉಂಡು ಅಂದು ಅವರ ಭಾಷೆಯಲ್ಲಿ ಹೇಳಿದ್ರು. ಅಯ್ಯೂಬ್ನವರು ರಾತ್ರಿ ಲಿಬ್ಸ್ಗೆ ಯುಟಿ ಖಾದರಿಗೆ ಇನ್ಯಾರಿಗೆ ಎಲ್ಲಾ ವಿಷಯ ಈ ಮೋನುನವರು ಅಯ್ಯೂಬ್ನಿಗೆ ಹೇಳಿದ್ರು. ಅಯ್ಯೂಬ್ ರಾತ್ರಿ ಯುಟಿ ಖಾದರಿಗೆ ಮತ್ತೆ ಲಿಬ್ಸ್ನಿಗೆಲ್ಲ ಫೋನ್ ಮಾಡಿ ಬೇಡ ಮಾರೆ ನನ್ನ ಫೋನ್ ಅವನ್ನೇ ಫೋನ್ ಮಾಡಿದ್ದು. ಅಯ್ಯೂಬ್ನದು ಫೋನ್ ಬಂತು ನನ್ನ ಮೊಬೈಲ್ ಅಲ್ಲಿ ಫೀಡ್ ಬಂತು. ಯೂಸ ದಾನೆ ಎಂಕೊಂಜ ನಿನ್ನರ್ದು ಹೆಲ್ಪ್ ಆಡ್ ಮಾರೆ ದಾದ ಮಾರೆ ನಿಕ್ಕ ಇಂಚಿನ ಹೆಲ್ಪ್ ಬೋಡಿ ಅನ್ಮಲ್ ಎಂಕ್ ಬೇತದಾಲ ಬಡ್ಚಿ ಎನ್ನ ಏರಡಿ ಮೂಜಿ ದಿನ ಬರ್ತದ ಎನ್ನ ನಿಕ್ಲನ ಕ್ರಿಶ್ಚಿಯನ್ಸ್ ಓಟು ಬಕ ನಿಕ್ಕ ಬೋಡೈ ನಕ್ಲು ಮಸ್ತ್ ಜನ ಉಳ್ಳರು ಏನೊಂದು ಸಹಕಾರ ಮಲ್ತುಂಡ ಯಾವ ಒಂದು ಬಂಡೆ ಅವು ಮಾರೆ ತೂಪೆನ್ ಬರ್ಪೆನ್ ಮಂಡೆ ಯಾನ್ ಬಾರಿ ಬಿಸಿ ಉಳ್ಳೆ ಮಾರೆ ದಾಯ ಬಂಡ ವೀಣನ ಏರಡು ಕಾಂಗ್ರೆಸ್ ಲ ಪಕ್ಷದ ಬಾರಿ ಫೈಟ್ ಉಂಡು ಅಂಚಾದುಪ್ಪನಾಗ ಇಂಕ ಟೈಮ್ ಇಜ್ಜಿ ಆಂಡ ಈ ನಿಕ್ಕ ಬೋಡಾದ ಏನೊಂದು 2 ದಿನ ಯಾ 3 ದಿನ ಬರ್ಪೆ ಅಂದ್ ಮಂಡೆ ಆ ತುಪ್ಪನಾಗ ಅಷ್ಟಾಗುವಾಗ ನಾನು 2-3 ದಿವಸ ಬಂದೆ. ಇಲ್ಲಿ ಸುನಿಲ್ ಮತ್ತೆ ತುಂಬಾ ಮಂದಿ ಇದ್ದಾರೆ ನಮ್ಮ ಅವರನ್ನು ನನ್ನ ಮಾತನ್ನು ನೋಡಿ ನಾನೊಂದು 10-20 ಮನೆಯವರನ್ನು ಕರೆದುಕೊಂಡು ಅಯ್ಯೂಬ್ನನ್ನು ಕರೆದುಕೊಂಡು ನಾನೊಂದು 2-3 ದಿವಸ ಕೆಲಸ ಮಾಡಿದ್ದೇನೆ. ಆ 3 ದಿವಸ ಕೆಲಸ ಮಾಡಿ ಅವರಿಗೆ ಭಾರಿ ಖುಷಿ ಆಗಿದೆ. ಅದೇ ನನ್ನಂದ್ರೆ ನಾನು ವಿನ್ ಆಗಿದೆ ಅಂತಲ್ಲ, ಅವ್ರನ್ನ ಒಳ್ಳೆತನ ನೋಡಿ ಈ ಕ್ಲಬ್ಬಿನ ಒಳ್ಳೆತನ ನೋಡಿ ಅವರನ್ನು ಗೆಲ್ಲಿಸಿದ್ರೆ ಅವನಿಗೆ ಸಹ ನಾನು ಅಭಿನಂದನೆಯಲ್ಲಿ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಂತಹ ನಮ್ಮ ಸಫರ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನ ಮೊದಲನೇದಾಗಿ ಅಭಿನಂದಿಸ್ತೇವೆ. ಯಾಕೆಂದ್ರೆ ದೇಶಾದ್ಯಂತ ಹಲವಾರು ಸಂಘ ಸಂಸ್ಥೆಗಳಿದ್ದರೂ ಕೂಡ ಅವುಗಳು ಕಣ್ಣು ತೆರೆದರೆ ಜನರಿಗೆ ಸಮಸ್ಯೆ ಇರುತ್ತಿರಲಿಲ್ಲ. ಅದು ಅಲ್ಲದೆ ಸಫರ್ ಕ್ಲಬ್ ಈ ಉಳ್ಳಾಲ ವ್ಯಾಪ್ತಿಯಲ್ಲಿ ಒಂದು ಹೆಸರುವಾಸಿಯಾದಂತಹ ಮನೆಮಾತಾಗಿರುವಂತಹ ಒಂದು ಕ್ಲಬ್ ಅಂತ ಹೇಳ್ಬೋದು. ಸುಮಾರು 20-30 ವರ್ಷಗಳಿಂದ 1400 ವರ್ಷಗಳ ಹಿಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ದಾನಿ ಧರ್ಮವು ಎಲ್ಲ ವಿಪತ್ತುಗಳಿಂದ ಮನುಷ್ಯನನ್ನು ರಕ್ಷಿಸುತ್ತದೆ. ದಾನಗಳಲ್ಲಿ ಶ್ರೇಷ್ಠವಾದಂತಹ ಒಂದು ದಾನ ಇದ್ದರೆ ಅದು ರಕ್ತದಾನ ಅಂತ ಹೇಳ್ಬೋದು. ಯಾಕೆಂದ್ರೆ ರಕ್ತ ದಾನ ಮಾಡಿದಾಗ ಮನುಷ್ಯನ ಜೀವವನ್ನು ಉಳಿಸಬಹುದಾಗಿದೆ. ಒಂದು ಮನುಷ್ಯನನ್ನು ಉಳಿಸಿದ್ರೆ ಭೂಲೋಕದಲ್ಲಿರತಕ್ಕಂತಹ ಎಲ್ಲ ಮನುಷ್ಯ ಜೀವವನ್ನು ಉಳಿಸಿದಂತೆ ಇದು ಪ್ರವಾದಿವರ್ಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತಾಗಿದೆ. ಅದು ಅಲ್ಲದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕುವುದಾದರೆ ಮದೀನಾ ಮಸೀದಿಯಲ್ಲಿ 1 ತಿಂಗಳ ಕಾಲ ಇಹ್ತಿಕಾಫ್ ಕೂರುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಕಲಿಸಿಕೊಟ್ಟದ್ದು ನಮಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೀಗಿರುವಾಗ ನನ್ನ ಸಹೋದರರಲ್ಲಿ ವಿನಂತಿಸುವುದೇನೆಂದರೆ, ನೀವು ಜನರ ಸಮಸ್ಯೆಗಳಿಗೆ ಬಲಿಯಾಗಿರಿ ಅಂತ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಸಫರ್ ಕ್ಲಬ್ಬಿನ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ತೆ. ಮತ್ತು ಇದರಲ್ಲಿ ಈಗ ನಾವು ಇವತ್ತು ಸಫರ್ ಕ್ಲಬ್ಬಿನ ವಿಷಯದಲ್ಲಿ ಎಲ್ಲರೂ ಹೇಳಿದರು, ಇದು ಎಲ್ಲರೂ ಹೇಳಿದಂಥ ಈ ಮಾತಲ್ಲಿ ಎಲ್ಲ ಸತ್ಯವೇ, 100ಕ್ಕೆ 100 ಸತ್ಯವೇ. ಯಾಕೆಂದ್ರೆ ಸುಮಾರು ನಾನು ಇಲ್ಲೇ ಇರುವಂತ ಒಂದು ವ್ಯಕ್ತಿ, 27 ವರ್ಷ ಆಯಿತು ನಾವು ಇಲ್ಲಿ ಬಂದು ಇದೇ ರೂಟಲ್ಲಿ ಡೈಲಿ ಓಡಾಡುವಂತ ಮುಸ್ತಫಾ ಅಂತ ಹೇಳಿದಂತ ಮಾತು. ಈ ನಮ್ಮ ಸಫರ್ ಕ್ಲಬ್ ಅಲ್ಲಿ ಇರುವಂತ ಮಕ್ಕಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬ್ಲಡ್ ಕ್ಯಾಂಪ್, ಅದೇ ರೀತಿ ತುಂಬಾ ಹೆಲ್ಪಿಂಗ್ ನೇಚರ್ ಏನೆಲ್ಲ ಇದೆ ನಾವು ನೋಡಿದಂತ ಮಕ್ಕಳಾಗಿದ್ದಾರೆ. ನಮ್ಮ ಏರಿಯಾದ ನಮ್ಮ ಊರಿನಲ್ಲಿ ಈ ರೀತಿ ಒಂದು ಹೆಲ್ಪಿಂಗ್ ನೇಚರ್ ಒಂದು ಕ್ಲಬ್ ಮಾಡಿದ್ದಾರೆ ಅಂದ್ರೆ ತುಂಬಾ ಸಂತೋಷದ ವಿಷಯ. ಭಾರಿ ಖುಷಿ ಆಗ್ತದೆ. ಎಲ್ಲರ ಹತ್ರ ಹೇಳುವಾಗ್ಲೂ ನಮ್ಗೆ ಇದೆಲ್ಲ ಈ ರೀತಿ ಎಲ್ಲ ಇವರೆಲ್ಲ ಹೇಳುವಾಗ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನಾವು ಇರುವಂತ
ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಯಾವತ್ತೂ ನಮಗೆ ಯಾವುದಾದ್ರೂ ಏನಾದ್ರೂ ಒಂದು ಪೊಲೀಸ್ ರೀತಿಯಲ್ಲಿ ಇವರು ಹೇಳಿದಾಗೆ ಪೊಲೀಸ ಅಥವಾ ಗಾಂಜವ ಅಥವಾ ಯಾರಿಗಾದ್ರೂ ತೊಂದರೆ ಮಾಡುವಂತದ, ಯಾರಿಗಾದ್ರೂ ಇಲ್ಲಿ ಈ ರೂಟಲ್ಲಿ ಹೋಗುವ ಬರುವ ಈ ರೂಟ್ ಸೈಡ್ ಅಲ್ಲಿ ಇರುವಂತ ಒಂದು ಕ್ಲಬ್ ಅಂದ್ರೆ ಸಾಧಾರಣ ಜನರಿಗೆ ಏನಾದ್ರೂ ತೊಂದರೆ ಆಗ್ತದೆ ಅಂತ ಹೆದರಿಕೆ ಇರ್ತದೆ ಎಲ್ಲಾ ಜಾಗದಲ್ಲಿ. ಆದ್ರೆ ಇಲ್ಲಿ ಏನೋ ಒಂದು ರೆಸಿಡೆನ್ಸ್ ಇರುವಂತ ಏರಿಯಾ, ಯಾರಿಗೂ ತೊಂದರೆ ಮಾಡದೆ ಒಳ್ಳೆ ರೀತಿಯಲ್ಲಿ ಈ ಕ್ಲಬ್ ನಡೆಸ್ತಾ ಇದ್ದಾರೆ. ಇದ್ರದ್ದು ಎಲ್ಲಾ ಪ್ರೆಸಿಡೆಂಟ್ ಅವರು ತುಂಬಾ ಜನರು ನಮ್ಮ ಪರಿಚಯದವರೇ, ಒಳ್ಳೆ ವ್ಯಕ್ತಿಯನ್ನೇ ಆಯ್ಕೆ ಮಾಡಿ ಇದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಅಲ್ಲಾಹನು ಇದನ್ನು ಇದೇ ರೀತಿ ಮುಂದೆ ತಗೊಂಡೋಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವಾಗ ನಮ್ಮ ಇದೇ ಏರಿಯಾದಲ್ಲಿ ನಮಗೆ ಕರೆದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ನನ್ನ ಊರು, ನನ್ನ ಒಂದು ಮನೆ ಇಲ್ಲಿ ಇರ್ತದೆ, ನಾನು ಇಲ್ಲಿ ಇರುವವನು. ನನ್ನ ಏರಿಯಾದಲ್ಲಿ ನಮಗೆ ತುಂಬಾ ಜಾಗದಲ್ಲಿ ಸನ್ಮಾನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆದಂತ ಎಷ್ಟು ಸನ್ಮಾನ, ಇಲ್ಲಿ ಮಾಡಿದಂತ ಸನ್ಮಾನಕ್ಕೆ ಅದು ನಾನು ತುಂಬಾ ಸಂತೋಷ ಪಡ್ತೇನೆ. ಯಾಕೆಂದ್ರೆ ನನ್ನ ಏರಿಯಾದಲ್ಲಿ ಮಾಡುವಾಗ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ನಾವು ತೀರಿ ಹೋದ್ರು ಇಲ್ಲೇ ನಮ್ಮ ಮರನ ತಕೊಂಡೋಗುದು, ಏನಾದ್ರೂ ಮಾಡುವಂತ ನಮ್ಮ ಊರಿನವರೇ ಆಗಿರ್ತಾರೆ. ಅದು ಎಲ್ಲಿ ಹೋದ್ರು ನಾವು ನಮ್ಮ ಎಂಡ್ ಪಾಯಿಂಟ್ಗೆ ನಾವು ಇಲ್ಲೇ ಬರುವಂತ ಜಾಗ ಆಗಿದೆ. ಅದಕ್ಕೆ ನಮ್ಮ ಎಲ್ಲ ಊರಿನ ಫ್ರೆಂಡ್ಸ್ ಅಥವಾ ನಮ್ಮ ಈ ಸಫರ್ ಕ್ಲಬ್ಬಿನ ಸದಸ್ಯರು ಇಲ್ಲಿ ಮಾಡುವಂತ ಹೆಲ್ಪಿಂಗ್ ನೇಚರಿಗೆ ತುಂಬಾ ಸಂತೋಷದಲ್ಲಿ ನಾನು ಎಲ್ಲ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯ. ನಾನು ಸಲೀಮ್ ಅವರ ಹತ್ರ ಒಂದು ಅರ್ಥ ಕೇಳಿದ್ದೆ, ಸಫರ್ ಅಂದ್ರೆ ಏನು ಅಂತ. ಅರಾಬಿಕ್ ಭಾಷೆಯಲ್ಲಿ ಯಾತ್ರೆ ಅಂತ ಹೇಳಿದೆ, ಪ್ರಯಾಣ. ಅರ್ಥಪೂರ್ಣವಾದಂತಹ ಇದೊಂದು ವಾಕ್ಯ, ಅರ್ಥಪೂರ್ಣವಾದಂತಹ ವಾಕ್ಯ. ಸಮಾಜ ಸೇವೆಗೆ ನಮ್ಮ ಪ್ರಯಾಣ, ಸಮಾಜ ಸೇವೆಗೆ ನಮ್ಮ ಪ್ರಯಾಣ. ಸುಮಾರು 26 ವರ್ಷಗಳಿಂದ ಈ ಪ್ರಯಾಣವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಊರಿನವರ ಸಹಕಾರ 100ಕ್ಕೆ 100 ಇದ್ದೇ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಸಫರ್ ಇದರ ಸಂಸ್ಥೆ ಬಗ್ಗೆ ಹೇಳಿ. ಎರಡನೇ ವರ್ಷದ ಕಾರ್ಯಕ್ರಮ ಏನಂದ್ರೆ ರಕ್ತದಾನ ಶಿಬಿರ. ರಕ್ತ ಎನ್ನುವುದು ನಮ್ಮ ಸಲೀಮ್ ಅವರು ಹೇಳಿದ್ದಾರೆ, ಒಬ್ಬನ ಪ್ರಾಣ ಉಳಿಸುವಂತಹ ಒಂದು ದಾನ. ಆ ದಾನಕ್ಕಿಂತ ಮಿಗಿಲಾದ ದಾನ ಯಾವುದೇ ಇಲ್ಲ. ನೀವು 1 ಲಕ್ಷ ಅಲ್ಲ, ಕೋಟಿ ಅಲ್ಲ, 10 ಕೋಟಿ ಕೊಟ್ಟು ಒಬ್ಬನ ಪ್ರಾಣ ಉಳಿಸಿ ಅಂತ ಹೇಳಿದ್ರೆ 100ಕ್ಕೆ 100 ಸಾಧ್ಯ ಇಲ್ಲ. ಒಬ್ಬನಿಗೆ 1 ಬಾಟ್ಲಿ ರಕ್ತ ಕೊಟ್ಟರೆ ಅವನ ಪ್ರಾಣ ಉಳಿತದೆ ಅಂತ ಹೇಳಿದ್ರೆ 100ಕ್ಕೆ 100 ಒಬ್ಬ ರಕ್ತ ಕೊಟ್ಟವನು ಅವನು ಯಾವಾಗಲೂ ಪ್ರಾಣದಾನ ಮಾಡಿದವನು. ಯಾರೇ ಯಾವುದೇ ಅವಘಡಕ್ಕೆ ತುತ್ತಾದಾಗ ನಾವು ರಕ್ತವನ್ನು ಬಯಸ್ತೇವೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು, ಆ ರಕ್ತವನ್ನು ಹಿಡ್ಕೊಂಡು ನಾವು ಯಾವ ಸಮಾಜದ ರಕ್ತ, ಯಾವ ಜಾತಿಯ ರಕ್ತ ಅಂತ ನೋಡಲ್ಲ. ಅವನಿಗೆ ಜೀವವನ್ನು ಉಳಿಸಬೇಕಾದ್ರೆ ಯಾರ ರಕ್ತ ಕೂಡ ಆಗ್ತದೆ. ಹಾಗೆ ಈ ಒಂದು ಸಂಸ್ಥೆ ಸಮಾಜದ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು 25 ವರ್ಷದಿಂದ ಈ ಸಂಸ್ಥೆಯನ್ನು ನಡೆಸ್ತದೆ. ಸಮಾಜದ ಏಳಿಗೆ ನನ್ನ ಲೆಕ್ಕದಲ್ಲಿ 150ಕ್ಕಿಂತ ಜಾಸ್ತಿ ಯುವಕರು ಈ ಸಂಸ್ಥೆಯಲ್ಲಿ ಇದ್ದಿರಬಹುದು ಅಂತ ನನ್ನ ಭಾವನೆ. ತಮ್ಮಲ್ಲಿ ಇನ್ನೊಂದು ಕಳಕಳಿಯ ವಿನಂತಿ, ಸಮಾಜದ ಏನು ಕೆಟ್ಟ ಪಿಡುಗುಗಳು, ಅದು ಮಾದಕ ವಸ್ತುಗಳಾಗಿರ್ಬೋದು, ಕುಡಿತ ಆಗಿರ್ಬೋದು, ಅಲ್ಲ ಇನ್ನು ಕೆಲವು ವಿಚಾರಗಳಿರ್ಬೋದು, ಅದರಲ್ಲಿ ತಮ್ಮ ಗಮನವನ್ನು ಹರಿಸಿಕೊಂಡು ಈ ಸಮಾಜಕ್ಕೆ ಒಂದು ಒಳ್ಳೆಯ
ದಾರಿಯನ್ನು, ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು. ಅದರ ಒಟ್ಟಿಗೆ ಸ್ವಚ್ಛತೆ ಬಗ್ಗೆ ಕೂಡ ತಮ್ಮ ಆಲೋಚನೆಯನ್ನು ಮಾಡಬೇಕು. ನಿಮ್ಮ ಸಂಸ್ಥೆಗೆ ನಾವು ಯಾವಾಗಲೂ ಬೆನ್ನ ಹಿಂದೆ ಇದ್ದು ಸಹಾಯ ಮಾಡಲಿಕ್ಕೆ 100ಕ್ಕೆ 100 ತಯಾರು. ಈ ಸಂಸ್ಥೆ ಖಾಲಿ ಮಂಚಲಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆದರ್ಶ ಸಂಸ್ಥೆಯಾಗಿ ಬೆಳೆಯಲಿ ಅಂತ ಹೇಳ್ಕೊಂಡು ಈ ಸಂಸ್ಥೆಯಲ್ಲಿ ದುಡಿಯುವಂತಹ ಎಲ್ಲ ಯುವಕರಿಗೆ ಆ ಭಗವಂತನು ಸಕಲ ಸೌಭಾಗ್ಯ, ಐಶ್ವರ್ಯ, ಆರೋಗ್ಯವನ್ನು ಕೊಡ್ಲಿ, ಅವರ ಕುಟುಂಬವನ್ನು ಸಾಕುವಂತಹ ಸಲಹುವಂತಹ ಶಕ್ತಿಯನ್ನು ಅವರಿಗೆ ಆ ಪರಮಾತ್ಮ ಕೊಡ್ಲಿ ಅಂತ ಹಾರೈಕೆಯನ್ನು ಮಾಡಿಕೊಳ್ಳಿ. ಇವತ್ತು ನಮ್ಮ ಐಬು ಹೊಸದಾಗಿ ಈ ಕಡೆಯ ನಮ್ಮ ವಾರ್ಡಿನ ಕೌನ್ಸಿಲರ್ ಆಗಿದ್ದಾರೆ. ಅವರು ಕೌನ್ಸಿಲರ್ ಅಲ್ಲ, ಈ ವಾರ್ಡಿನ MLA. ದಯಮಾಡಿ ಐಬ್ರವರೇ, ಇನ್ನೊಮ್ಮೆ ನೀವು ಓಟಿಗೆ ನಿಂತಾಗ ನೀವು ಓಟು ಕೇಳಲಿಕ್ಕೆ ಹೋಗಬಾರದು. ನೀವು ಮನೆಯಲ್ಲಿ ಮಲಗಬೇಕು, ಮಲಗಿದಾಗ ಜನ ನಿಮಗೆ ಓಟ್ ಕೊಡಬೇಕು ಅಂತ ಕೆಲಸವನ್ನು ಮಾಡಿ ಸಫರ್ ಕ್ಲಬ್ನ ಯುವಕರು ಅಲ್ಲ, ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೇವೆ. ಇದನ್ನು ನೀವು ಒಂದು ಆದರ್ಶವಾಗಿ ತಗೊಂಡು ಅದನ್ನು ಯಶಸ್ವಿಯಾಗಿ ನಡೆಸಿಕೊಡುವ ಆ ಯೋಗ್ಯತೆ ನಿಮ್ಮಲ್ಲಿ ಇದೆ ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಸಮರ್ಥನೆ ಎಲ್ಲ ನನ್ನ ಪ್ರೀತಿಯ ಯುವಕರಿಗೆ ಧನ್ಯವಾದ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೇಳ್ತಿದ್ದೇನೆ, ಈ ಸಂಸ್ಥೆ 1990ರಲ್ಲಿ ಸ್ಟಾರ್ಟ್ ಆದಾಗ ಇಲ್ಲಿ ಯೂಟಿಗಾದ್ರೆ ಏನು ಅಲ್ಲ, ಇಲ್ಲಿಯ ಯೂತ್ನ ಬ್ಲಾಕ್ ಅಧ್ಯಕ್ಷರು ಕೂಡ ಆಗಿರಲಿಲ್ಲ ಯೂತ್. ಅಂತ ಸಂದರ್ಭದಲ್ಲಿ ಹೊಸ ಮುಖ ಪರಿಚಯವನ್ನು ಮಾಡಿದಂತ ಫಾರೂಕ್ ಒಂದು ಭವಿಷ್ಯ ನೋಡಿದ್ರು. ಮುಂದಿನ ದಿನದಲ್ಲಿ ನೀವು MLA ಆಗಿ ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಮಿನಿಸ್ಟರ್ ಆಗದ ವಿಚಾರವನ್ನು ಫಾರೂಕ್ ಹೇಳಿದರು. ಅದು ಇವತ್ತು ನಿಜವಾಯಿತು ಅಂತ ಹೇಳ್ತಾ ನಾನು ಮುಂದಿನ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಮುಂದೆ ನಾವು ಅಭಿನಂದನಾ ಏನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆ, ಇಬ್ಬರಿಗೆ ಅಭಿನಂದನೆ ಮಾಡುವಂತಹ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡುವಂತ ಹೇಳ್ತಾ, ಮೊದಲು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾರು ಹುಚ್ಚರು ಇರ್ತಾರ ಅವರನ್ನು ಹುಡುಕಿಕೊಂಡು ಅವರು ಎಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರ್ತಾರ, ಹುಡುಕರಾಗಿರ್ತಾರ, ಬೇರೆ ಬೇರೆ ಮಾನಸಿಕ ತೊಂದರೆಗಳೆಲ್ಲ ಒಳಪಟ್ಟಿರ್ತಾರ, ಯಾರು ವಾರಿಸೂ ಇಲ್ಲ ಅಂತ ಹೇಳಿ ಆ ರಸ್ತೆಯಲ್ಲಿದ್ದಾರ, ಅವರನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮವನ್ನು ರಾಜಿಕ್ರವರು ಆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನಿರ್ಮಿಸುವುದಕ್ಕಿಂತ ಮೊದಲೇ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಅವರಿಗೆ ಶುಶ್ರೂಷೆಯನ್ನು ಕೊಡುವಂತ, ಅವರನ್ನು ಶುದ್ಧ ಮಾಡಿ ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಒಂದು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ರಾಜಿಕ್ರವರು ನಮ್ಮ ಈ ಭಾಗದ ಪಟೇಲ್ ಹಾಜಿಯವರ ಸುಪುತ್ರರಾಗಿ ಈ ಭಾಗದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇರುವುದನ್ನು ನಾವು ಗುರುತಿಸಿದ್ದೇವೆ. ಆ ಗುರುತಿಸುವಂಥ ಸಂದರ್ಭ ನಾವು ತಡವಾಗಿ ಆದರೂ ಗುರುತಿಸಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವರಿಗೆ ಮೊದಲಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ನಜೀರ್ ಹುಸೇನ್ ರವರು ಶಾಲು ಹೊದಿಸಿ ಅವರನ್ನು ಸನ್ಮಾನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಹುರಿದುಂಬಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅವರಿಗೆ ಹಾರಾರ್ಪಣೆ ಮಾಡುವುದರ ಮೂಲಕ ಹಾಗೂ ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ನಜೀರ್ ಹುಸೇನ್ ರವರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಹಾಗೆ ಇನ್ನೊಬ್ಬರು ನಮ್ಮ ಈ ಭಾಗದ ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಅಯ್ಯೂಬ್ರವರು ಈ ಭಾಗದಲ್ಲಿ ಸಮಾಜ ಸೇವೆಯನ್ನ ಈ ಸಂಸ್ಥೆಯ ಮುಖೇನ ತೊಡಗಿಸಿಕೊಂಡು ನಮ್ಮಲ್ಲಿ ಬಹಳಷ್ಟು ಮಂದಿ ರಾಜಕೀಯದಲ್ಲಿ ಮಿಂಚಿದ್ರೆ ಈ ಸಂಸ್ಥೆಯ ಕೊಡುಗೆಯನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ. ಈಗ ಸಲೀಂ ರವರು ಇರ್ಬೋದು, ಇವತ್ತು ಕರಾವಳಿ ಭಾಗದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರೆ ಈ ಸಂಸ್ಥೆಯ ಒಂದು ಕೊಡುಗೆ ಇದೆ. ಹಾಗೆ ಶ್ರೀಯುತ ಅಯ್ಯೂಬ್ರವರು ಇವತ್ತು ಕೌನ್ಸಿಲರ್ ಆಗಿ ಮಿಂಚಬೇಕಾದ್ರೆ ಈ ಸಂಸ್ಥೆಯ ಕೊಡುಗೆ ಬಹಳಷ್ಟು ಇದೆ ಅಂತ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರು ಉತ್ತರೋತ್ತರ ಅಭಿವೃದ್ಧಿಯನ್ನ ಈ ಭಾಗದಲ್ಲಿ ಮಾಡಲಿ, ಅವರ ಯಶಸ್ವಿ ರಾಜಕೀಯ ಜೀವನ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ನಜೀರ್ ಹುಸೇನ್ ರವರು ಅಭಿನಂದಿಸುವುದರ ಮೂಲಕ ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಹುರಿದುಂಬಿಸಬೇಕು.
ಸ್ಮರಣಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಅಧ್ಯಕ್ಷರು. ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರ ಮಗದೊಮ್ಮೆ ಅವರಿಗೆ ಹುರಿದುಂಬಿಸಬೇಕು. ಹಿರಿಯರಾದ ಚಂದ್ರ ಸುಲ್ಲಾಲ್ ರವರಿಗೂ, ಉಸ್ಮಾನ್ ಕಲ್ಲಾಬ್ರವರಿಗೂ, ಅಜೀಜ್ ಹಕ್ರವರಿಗೂ, ಯು ಬಿ ಸಲೀಂ,